ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಸ್ವಾಗತ ಸುಸ್ವಾಗತ ಎಲ್ಲರಿಗೂ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನೇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ನಮೋ ಬ್ರಾಹ್ಮಣದೇವಾಯ ಗೋ ಬ್ರಾಹ್ಮಣ ಹಿತಾಯ ಜಗದ್ಹಿತಾಯ ಕೃಷ್ಣಾಯ ಗೋವಿಂದಾಯ ತೇ ನಮಃ. ಭಕ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಶಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಮಹಾವದನ್ಯಾಯ ಕೃಷ್ಣ ಪ್ರೇಮ ಪ್ರದಾಯತೆ ನಾಯ ಕೃಷ್ಣ ಚೈತನ್ಯ ನಾಮ್ನಿ ಗೌರವ ವಿಷಯ ನಮಃ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಮೇಘಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ, ಗ್ರೂಪ್ ಅಲ್ಲಿ ಒಂದ್ಸತಿ ರಿಮೈಂಡರ್ ಹಾಕಿ. ಹಾ ಮಾತಾಜಿ ಹಾಕ್ತೇನೆ. ಸೊ ಇವತ್ತಿನ ಅಧ್ಯಾಯ ಗೀತೆಯ ಸಾರಾಂಶ ಅಂತ ಹೇಳಿದ್ರೆ, ಈಗ 18 ದಿನಗಳಲ್ಲಿ ಏನೆಲ್ಲ ನಾವು ಕಲಿಯಲಿದ್ದೇವೆ ಅದನ್ನ ಎಲ್ಲ ಸಾರಾಂಶ ಅಂದ್ರೆ ಇದೇ ಒಂದು ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಅಂದ್ರೆ ಇದರಲ್ಲಿ ಒಂದು ಜಸ್ಟ್ ಟಚ್ ಮಾಡುವಂತದ್ದು ಟಾಪಿಕ್, ಬಟ್ ಅದನ್ನ ಡೀಟೇಲ್ ಆಗಿ ನಾವು ಬೇರೆ ಚಾಪ್ಟರ್ ಅಲ್ಲಿ ಅಂದ್ರೆ ಬೇರೆ ಎಲ್ಲ ಅಧ್ಯಾಯಗಳಲ್ಲಿ ತಿಳಿಯುವಂಥದ್ದು. ಸೊ ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ನಾವು ತುಂಬಾ ವಿಷಯಗಳನ್ನ ಕಲ್ತ್ಕೊಳ್ತೀವಿ. ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಇವತ್ತಿನ ಅಧ್ಯಾಯ. ಸೊ ನಾವು ಶ್ರೀ ರಾಧಾ ಗೋವಿಂದ್ ಇಸ್ಕಾನ್ ಮಂಗಳೂರು ಡಿಟೀಸ್ ಅವರಿಂದ ಆಶೀರ್ವಾದ ತಗೊಳ್ತಾ ಈ ಒಂದು ಅಧ್ಯಾಯ. ಇವರು ನಮ್ಮ ಇಸ್ಕಾನ್ ಸಂಸ್ಥಾಪಕರು, ಆಚಾರ್ಯ AC ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ. ಓಕೆ, ಯುದ್ಧ ಮಾಡದಿರಲು ಅರ್ಜುನನು ಕೊಟ್ಟ 5 ಕಾರಣಗಳೇನು? ನಿನ್ನೆ ಏನ್ ನೋಡಿದ್ವಿ ನಾವು ಅಂದ್ರೆ, ಯುದ್ಧ ಭೂಮಿಯಲ್ಲಿ ಸೇರಿದ್ದಾಗ ಅಂದ್ರೆ ರಥವನ್ನ ಕೃಷ್ಣ ತಗೊಂಡು ಹೋಗಿ ಯುದ್ಧ ಭೂಮಿಯಲ್ಲಿ ಮಧ್ಯದಲ್ಲಿ ಇಡುವಂಥದ್ದು. ಆಗ ಅರ್ಜುನ ಎಲ್ಲರನ್ನ ನೋಡ್ತಾನಲ್ವಾ, ಅಂದ್ರೆ ಅವರ ನೆಂಟರು, ಅಂದ್ರೆ ಅವನ ಆಚಾರ್ಯರು, ಅವರ ತಂದೆ ಅಲ್ಲ ಅವರ ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರನ್ನ ನೋಡಿ ಅವನು ಅಂದ್ರೆ ಆತಂಕಕ್ಕೊಳಗಾಗ್ತಾನೆ. ಇವರನ್ನೆಲ್ಲ ನಾನು ಹೇಗೆ ಕೊಲ್ಲುವಂಥದ್ದು? ಆಗ 5 ಕಾರಣಗಳನ್ನ ಕೊಟ್ಟು ಅರ್ಜುನ ಅವನ ದೇಹದಲ್ಲಾದ ಬದಲಾವಣೆ ಎಲ್ಲ ನೋಡ್ತೀವಿ ನಾವು. ಹೇಗೆ ಅವನು ಅಂದ್ರೆ ಗಾಂಡೀವವನ್ನು ಸಹ ಕೆಳಗೆ ಹಾಕಿ ಇನ್ನು ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ 5 ಕಾರಣ ಕೊಡ್ತಾನೆ. 5 ಕಾರಣಗಳು ಯಾವುದೆಲ್ಲ ಅಂತ ಹೇಳ್ಬೋದಾ? ಅರ್ಜುನ ಕೊಟ್ಟ 5 ಕಾರಣಗಳು ಯಾವುದು?
ಚಾಟಲ್ ಹಾಕ್ಬೋದು, ಚಾಟಲ್ ಹಾಕಿ. ನೀವೆಷ್ಟು ಅಟೆಂಟಿವ್ ಆಗಿ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಹಾಕಿ. 5 ಕಾರಣಗಳು ಯಾವುದು? ಕಾರಣಗಳನ್ನ ಕೊಟ್ಟು ನಾನು ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಸೊ ದೊಡ್ಡವರ ಮುಂದೆ ಯುದ್ಧ ಮಾಡಲ್ಲ ಅಂದ್ರೆ ಕ್ಲಿಯರ್ ಸರಿಯಾಗಿ ಯಾವ ರೀತಿ ಅಂತ ಹೇಳಿದ್ರೆ, ಬ್ಲಡ್ ರಿಲೇಷನ್. ಓಕೆ ಅಂತ ಹೇಳಿದ್ರೆ ಅವನು ಹೇಳುವಂತದ್ದು ಕಂಪ್ಯಾಷನ್. ಓಕೆ ಅಂತ ಹೇಳಿದ್ರೆ ದಯೆ. ದಯೆ. ಮತ್ತೆ ಬೇರೆ? ಅದು ಸಹ ಅದ್ರಲ್ಲೇ ಬರುತ್ತೆ. ಟೀಚರ್ಸ್ ಅಂದ್ರೆ ರಿಲೇಟಿವ್ಸ್, ಆಚಾರ್ಯರು ಮತ್ತು ಹಿರಿಯರು ಮುಂದೆ. ಟೀಚರ್ಸ್ ಹೌದು, ಅಂದ್ರೆ ಅದಕ್ಕೆ ಎಲ್ಲ ಸ್ಪೆಸಿಫಿಕ್ ವರ್ಡ್ ಇದೆ. ಈಗ ನಾನು ಹೇಳ್ತೇನೆ, ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ಬರ್ತಿಟ್ಕೊಳ್ಳಿ. ಇದು ಸುಮಾರು ಅಂದ್ರೆ ಬೇರೆ ಟೈಮಲ್ಲೂ ನಾನು ಕೇಳ್ತೀನಿ ಅವಾಗ ಹೇಳ್ಬೇಕು. ಸೊ ಅರ್ಜುನ ಕೊಡುವಂತ 5 ಕಾರಣಗಳು: ಸಹಾನುಭೂತಿ ಮತ್ತು ಸಂತೋಷವಿಲ್ಲ ಅಲ್ವಾ. ಸಹಾನುಭೂತಿ ಬಂದು ಅವ್ರನ್ನೆಲ್ಲ ನಾನು ಕೊಂದ್ರೆ ನಾನು ಅವರ ಮೇಲೆ ಪಾಪ ಪುಣ್ಯ ಬರುವಂತದ್ದು. ಆತತಾಯಿನಗಳು ಅಂದ್ರೆ ಅವರು ವೇದಗಳ ಪ್ರಕಾರ ಅವರನ್ನ ಕೊಲ್ಬೋದು. ನಿನ್ನೆ ನಾವು ನೋಡಿದ್ವಿ 6 ರೀತಿಯ ಜನರನ್ನ ಕೊಲ್ಬೋದು ಅಂತ ಹೇಳಿ. ಆದ್ರೂ ಸಹ ಅವನಿಗೆ ಅವರ ಮೇಲೆ ಸಹಾನುಭೂತಿ ಹಾಗೂ ಸಂತೋಷವಿಲ್ಲ. ನಾನು ಈ ಯುದ್ಧ ಮಾಡಿ ಅಂದ್ರೆ ರಾಜ್ಯ ತಗೊಂಡ್ರು ಸಹ ನನಗೆ ಇದರಲ್ಲಿ ಸಂತೋಷ ಇಲ್ಲ. ನನ್ನ ನೆಂಟರಿಷ್ಟೇ ಯಾರು ಇಲ್ದ ಮೇಲೆ ನಾನು ಯಾರ ಜೊತೆ ಇದನ್ನ ಹಂಚ್ಕೊಳ್ಬೇಕು, ಸಂತೋಷ ಇಲ್ಲ ಅಂತ. ಆಮೇಲೆ ಪಾಪ, ಅವರನ್ನೆಲ್ಲ ಕೊಂದ್ರೆ ನನಗೆ ಪಾಪ ಬರುತ್ತೆ. ಕುಟುಂಬ ಸಂಪ್ರದಾಯಗಳ ನಾಶ ಹಾಗೂ ನಿರ್ಣಯ. ಅದನ್ನ ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ಬೇಕಾದ್ರೆ ತಗೋದಂದ್ರೆ ನಿಮ್ಗೆ PDF ಶೇರ್ ಮಾಡ್ತೀವಿ, ಅದರಲ್ಲೇ ಸಿಗುತ್ತೆ. ಸೊ ಇದೆಲ್ಲ 5 ಕಾರಣಗಳು: ಸಹಾನುಭೂತಿ, ಸಂತೋಷವಿಲ್ಲ, ಪಾಪ, ಕುಟುಂಬ ಸಂಪ್ರದಾಯಗಳು ಹಾಗೂ ನಿರ್ಣಯ. ಅರ್ಜುನನಿಗೆ ಸ್ವಂತ ಗುರು ಮತ್ತು ಅಜ್ಜನೊಂದಿಗೆ ಹೋರಾಡಲು ಹೇಳಲಾಯಿತು. ಇತಿಹಾಸದಲ್ಲಿ ಯಾರಾದರೂ ಇಂತಹ ತ್ಯಾಗ ಮಾಡಿದ್ದಾರೆಯೇ? ಚಾಟಲ್ ಹಾಕ್ಬೋದು. ಅಂತ ಹೇಳಿದ್ರೆ ಇದು ಅರ್ಜುನ ಮೊದಲನೇದಾಗಿ ತ್ಯಾಗ ಮಾಡಿರುವಂತದ್ದಲ್ಲ. ಈಗ ಕೃಷ್ಣನಿಗೋಸ್ಕರ, ಕೃಷ್ಣ ಪರಮಾತ್ಮನಿಗೋಸ್ಕರ ತುಂಬಾ ಜನ ತ್ಯಾಗ ಮಾಡಿದ್ದಾರೆ. ಅವರಲ್ಲಿ ಯಾರು ನೀವು ಹೇಳ್ಬೋದಾ ಗೊತ್ತಿರೋರು? ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹಾಕ್ಬೋದು ನೀವು ಚಾಟಲ್ಲಿ. ಅಂದ್ರೆ ಅವರ ಒಂದು ಸ್ವಂತ ಏಕಲವ್ಯ ಇಲ್ಲ, ಏಕಲವ್ಯ ಬರಲ್ಲ. ಪ್ರಹ್ಲಾದ. ಕೃಷ್ಣನಿಗೋಸ್ಕರ. ವೆರಿ ನೈಸ್. ಪ್ರಹ್ಲಾದ ಯಾರಿಗೋಸ್ಕರ ಮಾಡಿದ್ದು ತ್ಯಾಗ? ಕರ್ಣ. ಅಂದ್ರೆ ಯಾರನ್ನ ತ್ಯಾಗ ಮಾಡಿದ್ದು? ಯಾರನ್ನ ತ್ಯಾಗ ಮಾಡಿದ್ದು? ಕೃಷ್ಣ. ಅವ್ರ ತಂದೆನ ತ್ಯಾಗ. ಎಸ್, ವೆರಿ ನೈಸ್. ತಂದೆನನ್ನೇ ತ್ಯಾಗ ಮಾಡಿದ್ದಲ್ವಾ ಕೃಷ್ಣನಿಗೋಸ್ಕರ. ಆಮೇಲೆ ಬೇರೆ? ಗುಡ್. ಕರ್ಣ ಬರಲ್ಲ. ಕರ್ಣ ಕೃಷ್ಣನಿಗೋಸ್ಕರ ಏನು ಮಾಡ್ಲಿಲ್ಲ. ಕೃಷ್ಣನಿಗೋಸ್ಕರ ಯಾರೇನು ತ್ಯಾಗ ಮಾಡಿದ್ರು? ವಿಭೀಷಣ. ಎಸ್, ವೆರಿ ನೈಸ್. ವಿಭೀಷಣ ಯಾರನ್ನ ತ್ಯಾಗ ಮಾಡಿದ್ದು? ಅಣ್ಣನನ್ನ, ರಾವಣ. ಎಸ್. ಹಾಗೂ ಹನುಮಂತ ಏನು? ಗುರುಗಳು ಎದುರು ಅಣ್ಣನನ್ನ. ಎಸ್. ಕಾರ್ಪರಿಕ, ರಾಧಾ, ಗುರುರಾಯರು ಹೆಂಡತಿಯನ್ನ. ಓಕೆ, ನಾವು ನೋಡೋಣ ಈಗ. ಇದು ಭಾಗವತಮಲ್ಲಿ ಬರುವಂತದ್ದು. ಸೊ ತಂದೆ ಮಗ ಅಂತ ಹೇಳುವಾಗ ನಾವು ಪ್ರಹ್ಲಾದ್ ಮಹಾರಾಜ್. ಸೊ ಪ್ರಹ್ಲಾದ್ ಮಹಾರಾಜ್ ತಂದೆಯನ್ನೇ ಅಂದ್ರೆ ಹಿರಣ್ಯಕಶಿಪು ಅಂದ್ರೆ ಅವನು ಹುಟ್ಟಿರುವಂತದ್ದು ರಾಕ್ಷಸ ಕುಟುಂಬ, ಆದ್ರೆ ತಂದೆಯ ವಿರುದ್ಧವಾಗಿ ಅಂದ್ರೆ ಅವನು ಯಾವಾಗಲೂ ವಿಷ್ಣುವ ಸ್ಮರಣೆಯಲ್ಲಿರುವಂತದ್ದು. ಸೊ ತಂದೆಯ ಮಾತು ಕೇಳದೆ ಕೃಷ್ಣನ ಒಂದು ಮೊರೆ ಹೋಗುವಂಥದ್ದು. ಹಾಗೂ ಹರ್ಯಾಶ್ವಸ್ ಹಾಗೂ ಬೌಲಾಶ್ವಸ್ ಅಂತ ಹೇಳಿ ಇವರು ದಕ್ಷನ ಮಕ್ಕಳು. ಸೊ ಅಂತ ಹೇಳಿದ್ರೆ ಅವರು 10,000 ಜನ ಮಕ್ಕಳು ದಕ್ಷನಿಗೆ. ಅವರನ್ನ ಅವನು ಅಂದ್ರೆ ಈ ಸೃಷ್ಟಿಯಲ್ಲಿ ಇನ್ನು ಅಂದ್ರೆ ಈಗ ನಮ್ಮ ಸೃಷ್ಟಿ ಆಗೋ ಮುಂಚೆ ಶುರುವಲ್ಲಿ ಆಗ ಎಲ್ಲಾ ಒಂದು ಗ್ರಹಗಳಲ್ಲಿನೂ ಸಹ ಪಾಪ್ಯುಲೇಟ್ ಮಾಡ್ಬೇಕಂತ ಹೇಳಿ ಅಂದ್ರೆ ಜನಸಂಖ್ಯೆಯನ್ನ ವೃದ್ಧಿಸಬೇಕು ಅನ್ನೋ ಉದ್ದೇಶದಲ್ಲಿ ಅವನು ಹುಟ್ಟಿಸುವಂತದ್ದು. ಆದ್ರೆ ಅವ್ರು ಅದನ್ನ ತ್ಯಜಿಸ್ತಾರ. ಅಂದ್ರೆ ತಂದೆಯ ಒಂದು ಇದನ್ನ ಆಫರ್ನ ರಿಜೆಕ್ಟ್ ಮಾಡ್ತಾರ. ಅವರು ನಮ್ ಕೈಲಿ ನಾವು ಮಾಡಲ್ಲ ಅಂತ ಹೇಳಿ ಅವರೆಲ್ಲ ಬ್ರಹ್ಮಚಾರಿ ಆಗುವಂಥದ್ದು. ಅವ್ರು ಮಾತ್ರ ಅಲ್ಲ, ಹಾಗೂ ಅವರನ್ನ ನೋಡಿ ಮತ್ತೆ ಅವರ ತಮ್ಮಂದ್ರು ಬರ್ತಾರೆ, ಅವರು ಸಹ ಹಾಗೆ ಆಗುವಂಥದ್ದು.
ಸೊ ಅವರು ಮತ್ತೆ ಚತುರ್ಕುಮಾರರು ಅಂತ ಯಾರೆಲ್ಲ ಚತುಷ್ಕುಮಾರರ ಹೆಸರು ಗೊತ್ತಾ ನಿಮಗೆ? ಬ್ರಹ್ಮನ 4 ಜನ ಮಕ್ಕಳು ಯಾರೆಲ್ಲ? ಚಾಟಲ್ ಹಾಕ್ಬೋದು ಗೊತ್ತಿದ್ರೆ. ಸನಕ, ಸನಾತನ, ಸನಂದನ, ಸನತ್ ಕುಮಾರ ಅಂತ. ಓಕೆ, ಸೊ 4 ಜನ. ಸೊ ಅವರು ಸಹ ಅಷ್ಟೇ, ಅವನು ಬ್ರಹ್ಮ ಅವರನ್ನ, ಆದ್ರೆ ಅವರು ಯಾವಾಗ್ಲೂ ಸಣ್ಣ ಬಾಲಕರ ತರಾನೇ ಉಳಿತಾರೆ ಅವರು ಚತುರ್ಕುಮಾರಗಳು. ಅಂದ್ರೆ ಅವ್ರಿಗೆ ದೊಡ್ಡ ಆಗಕ್ಕೆ ಇಷ್ಟ ಇಲ್ಲ. ಯಾಕೆಂತ ಹೇಳಿದ್ರೆ ಆ ಒಂದು ಪ್ರಾಯಕ್ಕೆ ಬಂದು ಆಮೇಲೆ ಅವರಿಗೆ ಮಾಯೆ ಅಟ್ಯಾಕ್ ಆಗ್ಬೋದು, ಮಾಯೆಯಿಂದಾಗಿ ಅವರು ಮತ್ತೆ ಅವ್ರಿಗೆ ಮದುವೆ ಆಗೋ ಒಂದು ಆಸೆ ಬರ್ಬೋದು ಅಂತ ಹೇಳಿ ನಾವು ಸಣ್ಣ ಮಕ್ಕಳಾಗೆ, ಆ ಒಂದು 4 ವರ್ಷದ ಮಕ್ಕಳಾಗೆ ಕಾಣುವಂತಾರ. ಆದ್ರೆ ಅವರು ಎಲ್ಲರಿಗಿಂತ ದೊಡ್ಡವರು ಅವ್ರು. ಆಕ್ಚುಲಿ ಬ್ರಹ್ಮನಿಂದ ಬರುವಂತವ್ರು ಅವರೇ 4 ಜನ ಚತುರ್ಕುಮಾರರು. ಸೊ ಅವರು ಸಹ ಬ್ರಹ್ಮ ಹೇಳುವಂತದ್ದು, ನೀವು ಎಲ್ಲಾ ಒಂದು ಗ್ರಹಗಳಲ್ಲಿನೂ ಪಾಪ್ಯುಲೇಟ್ ಮಾಡ್ಬೇಕು ಅಂತ ಹೇಳಿ, ಜನಸಂಖ್ಯೆಯನ್ನು ವೃದ್ಧಿ ಮಾಡ್ಬೇಕು. ಬಟ್ ಅವರು ಅದನ್ನ ತ್ಯಜಿಸ್ತಾರೆ, ಅಂದ್ರೆ ತಂದೆಯನ್ನೇ ರಿಜೆಕ್ಟ್ ಮಾಡ್ತಾರೆ. ಸೊ ಅಣ್ಣ ಹಾಗೂ ಅಣ್ಣ ತಮ್ಮರಲ್ಲಿ ರಾವಣ, ವಿಭೀಷಣ. ಸೊ ವಿಭೀಷಣ ಆಕ್ಚುಲಿ ವೇದಗಳ ಪ್ರಕಾರ ತಮ್ಮ ಆದವನು ಅಣ್ಣನ ಮಾತು ಕೇಳ್ಬೇಕು, ಆದ್ರೆ ಇಲ್ಲಿ ಅವನು ರಿಜೆಕ್ಟ್ ಮಾಡುವಂತದ್ದು. ಆದ್ರೆ ಕೃಷ್ಣನಿಗೋಸ್ಕರ ಮಾಡಿದ್ರೆ ಅದರಲ್ಲಿ ಯಾವುದೇ ಒಂದು ಪಾಪ ಇಲ್ಲ ಅಂತ ನಾವ್ ಇದರಲ್ಲಿ ತಿಳ್ಕೊಬಹುದು. ರಾವಣ, ವಿಭೀಷಣ ಮತ್ತು ಗುರು ಶಿಷ್ಯರಲ್ಲಿ ಶುಕ್ರಾಚಾರ್ಯ ಹಾಗೂ ಬಲಿ ಮಹಾರಾಜ್. ಸೊ ಬಲಿ ಮಹಾರಾಜ್ ಹತ್ರ ವಾಮನ ದೇವ ಅಲ್ವಾ, ವಾಮನ ದೇವ ಬಂದು ಕೇಳುವಾಗ 3 ಪಾದ ಎಲ್ಲಿಡ್ಬೇಕು ಅಂತ ಹೇಳುವಾಗ ಅವರು ಕೊನೆಯಲ್ಲಿ ತಮ್ಮ ತಲೆಯನ್ನೇ ಕೊಡುವಂತದ್ದು. ಅಂದ್ರೆ ಒಂದ್ರಲ್ಲಿ ಭೂಮಿಯನ್ನ ಮತ್ತೆ ಇನ್ನೊಂದು ಆಕಾಶವನ್ನ ಎರಡನ್ನೂ ಕಾಲಿಟ್ಬಿಡ್ತಾರೆ. ಸೊ ಅದಾದಾಗ ಅವರಿಗೆ ಅವರಿಗೆ ಸಂಶಯ ಬಂದು ಶುಕ್ರಾಚಾರ್ಯ ಹೇಳ್ತಾರೆ, ಇವರು ಸಾಮಾನ್ಯ ವ್ಯಕ್ತಿ ತರ ಕಾಣ್ತಾ ಇಲ್ಲ, ಬೇಡ ವಿಷ್ಣು ಇದು ಅಂತ ಹೇಳಿ ಅವರು ಹೇಳಿದ್ರು ಸಹ ಅವರ ಮಾತನ್ನ ಲೆಕ್ಸದೆ, ಗುರುವಿನ ಮಾತನ್ನ ಲೆಕ್ಸದೆ ಬಲಿ ಮಹಾರಾಜ್ ಏನ್ ಮಾಡ್ತಾರೆ, ಅವರ ತಲೆಯನ್ನೇ ಕೊಡ್ತಾರೆ. ಅಂದ್ರೆ ತೊಂದ್ರೆ ಇಲ್ಲ, ನಾನು ವಿಷ್ಣುಗೋಸ್ಕರ ಏನ್ ಮಾಡಕ್ಕೂ ಸಿದ್ಧ ಅಂತ ಹೇಳಿ. ಸೊ ಗಂಡ ಹೆಂಡತಿ ಅಂತಂದಾಗ ಇಲ್ಲಿ ಯಾಜ್ಞಿಕ ಬ್ರಾಹ್ಮಣರ ಪತ್ನಿಯರು. ಸೊ ಇದು ಭಾಗವತಮಲ್ಲಿ ಬರುವಂತದ್ದು. ಅಂತ ಹೇಳಿದ್ರೆ ಒಂದು ಯಜ್ಞ ಆಗ್ತಾ ಇರುತ್ತೆ, ಆ ಯಜ್ಞವನ್ನ ಮಾಡ್ತಾ ಇರುವಂತದ್ದು ಕೃಷ್ಣನ ಒಂದು ಸಂತೋಷಕ್ಕಾಗಿ. ಅದ್ರಲ್ಲಿ ಏನಾಗುತ್ತೆ, ಇವರು ವೃಂದಾವನದಲ್ಲಿ ಒಂದ್ಸತಿ ಕೃಷ್ಣ ಬಲರಾಮನೇ ಬರ್ತಾರೆ ಅವ್ರು ಊಟಕ್ಕೆ ಅಂತ ಹೇಳಿ. ಅವ್ರು ಬರುವಾಗ ಅವ್ರು ಕೇಳುವಾಗ, ಈ ಯಜ್ಞ ಮಾಡ್ತಾ ಇರುವಾಗ ಅವ್ರು ಬ್ರಾಹ್ಮಣರು ಏನ್ ಮಾಡ್ತಾರೆ, ಅವರು ಇಲ್ಲ ಇನ್ನು ನಮ್ಮ ಯಜ್ಞ ಕಂಪ್ಲೀಟ್ ಆಗ್ಲಿಲ್ಲ, ಅದ್ರ ಮುಂಚೆ ನಾವು ನಿಮಗೆ ಕೊಡಕ್ ಸಾಧ್ಯ ಇಲ್ಲ ಅಂತ ಅವ್ರನ್ನ ಕಳ್ಸಿಬಿಡ್ತಾರೆ. ಅವ್ರು ಅರ್ಥ ಮಾಡ್ಕೊಳಲ್ಲ, ಅವರೇ ದೇವ್ರು ಅಂತ ಹೇಳಿ. ಆದ್ರೆ ಅವರ ಪತ್ನಿಯರಿಗೆ ಗೊತ್ತು ಕೃಷ್ಣ ಬಲರಾಮ ದೇವರಂತ ಹೇಳಿ. ಅವರು ಗಂಡಂದ್ರನ್ನ ರಿಜೆಕ್ಟ್ ಮಾಡಿರುವಂತ ಎಲ್ಲ ಭೋಜನವನ್ನ ಅವರಿಬ್ರಿಗೆ ಕೊಡುವಂಥದ್ದು. ಸೊ ಅವರು ಸಹ ಇಲ್ಲಿ ಉಲ್ಲೇಖ ಇದೆ. ಹಾಗೂ ಕುಟುಂಬ ಅಂತ ತಗೊಂಡಾಗ ಭರತ್ ಮಹಾರಾಜ್. ಸೊ ಈ ಕಥೆಯನ್ನು ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೀವಿ. ಭರತ್ ಮಹಾರಾಜ್ ತುಂಬಾ ಅಂದ್ರೆ ಶ್ರೇಷ್ಠ ರಾಜ ಆಗಿರ್ತಾನೆ. ಸೊ ರಾಜ ಆಗಿರ್ತಾನೆ, ಸಣ್ಣ ವಯಸ್ಸಲ್ಲೇ ಅವರು ಎಲ್ಲವನ್ನ ತ್ಯಜಿಸಿ ದೇವರ ಒಂದು ಧ್ಯಾನದಲ್ಲಿ ತಗೊಳ್ತಾರೆ. ಸೊ ರಘುನಾಥ್ ದಾಸ್ ಗೋಸ್ವಾಮಿ ಅಂತ ಹೇಳಿ, ಇವರು ನಮ್ಮ ಆಚಾರ್ಯರು, ನಮ್ಮ ವೈಷ್ಣವ ಆಚಾರ್ಯರಲ್ಲಿ ಬರ್ತಾರೆ. ಅವರು ತುಂಬಾ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿರ್ತಾರೆ, ಆದ್ರೂ ಎಲ್ಲವನ್ನ ಬಿಟ್ಟು ಚೈತನ್ಯ ಮಹಾಪ್ರಭುಗಳಿಗೋಸ್ಕರ ಅವರು ಎಲ್ಲವನ್ನು ಬಿಟ್ಟು ಬರ್ತಾರೆ. ಹಾಗೂ ಶ್ರೀ ಚೈತನ್ಯ ಮಹಾಪ್ರಭು ಅವರು ಸಹ ಕೃಷ್ಣ 500 ವರ್ಷದ ಹಿಂದೆ ಅವರು ಕಾಣಿಸ್ಕೊಂಡಿರುವಂತದ್ದು ಮಾಯಾಪುರಲ್ಲಿ, ಕೋಲ್ಕತ್ತಾ ಅಂತ ಹೇಳಿ ಈಗ. ಸೊ ಅವರು ಸಹ 24ನೇ ವರ್ಷದಲ್ಲಿ ಸನ್ಯಾಸವನ್ನ ತಗೊಳ್ತಾರೆ. ಅವ್ರಿಗಾಗ ತುಂಬಾ ಸಣ್ಣ ಪ್ರಾಯದ ಹೆಂಡತಿ, 16 ವರ್ಷದ ಹೆಂಡತಿ, ಹಾಗೂ ಅಂದ್ರೆ ಪ್ರಾಯ ಆಗಿರೋ ಒಬ್ರು ತಾಯಿ, ಇಬ್ರನ್ನು ಅವರು ಬಿಟ್ಟು, ಅಂದ್ರೆ ಕೃಷ್ಣ ಪ್ರಜ್ಞೆಯನ್ನ, ಸಂಕೀರ್ತನ ಮೂಮೆಂಟ್ ಏನಿದೆ ಅದನ್ನ ಎಲ್ಲ ದೇಶ ಇಡೀ ಅದನ್ನ ಸ್ಪ್ರೆಡ್ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ಅವರು ಸನ್ಯಾಸವನ್ನ ತಗೊಳ್ತಾರೆ. ಹಾಗೂ ಬೇರೆ ಲಕ್ಷ್ಮಣ ಸಹ ಹೆಂಡತಿಯನ್ನ ಬಿಟ್ಟು ರಾಮನ ಜೊತೆ ಕಾಡಿಗೆ ಬರುವಂತದ್ದು. ಭರತ ಸಹ ಎಲ್ಲವನ್ನ ಬಿಟ್ಟು ಅವನೊಂದು ಬೇರೆ ಒಂದು ಸಣ್ಣ ಕಾಟೇಜ್ ಅಲ್ಲಿ, ಅಂದ್ರೆ ರಾಜ್ಯದಿಂದ ಹೊರಗಡೆ ಬಂದು ತುಂಬಾ ಅವನು ಆ ರೀತಿಯಂತ ಜೀವನ ಮಾಡುವಂಥದ್ದು ರಾಮ ಇಲ್ದೆ ಇರುವಾಗ. ಹಾಗೂ ಪ್ರಭುಪಾದ್ ಸಹ ಅವರು ಅಂದ್ರೆ ಫ್ಯಾಮಿಲಿಯನ್ನ ಬಿಡ್ತಾರೆ. 59ನೇ ವರ್ಷದಲ್ಲಿ ಅವರು ಸನ್ಯಾಸವನ್ನ ತಗೊಳ್ತಾರೆ. ಸೊ ಈಗ ಸುಮಾರು ಉಲ್ಲೇಖಗಳಿದೆ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ದೇವೋತ್ತಮ ಪರಮಪುರುಷನು ಹೇಳಿದನು, ಪ್ರಿಯ ಅರ್ಜುನ, ಈ ಕಲ್ಮಶವು ನಿನಗೆ ಹೇಗೆ ಬಂದಿತು? ಬದುಕಿನ ಮಹತ್ವವನ್ನು ತಿಳಿದ ಮನುಷ್ಯನಿಗೆ ಈ ಕಲ್ಮಶವು ಭೂಷಣವಲ್ಲ, ಅನಾರ್ಯವಾದದ್ದು. ಇಂತಹ ಕಲ್ಮಶವು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ.
ಅಪಕೀರ್ತಿಗೆ ಕಾರಣವಾಗುತ್ತದೆ. ಸೊ ಈಗ ಇಂಥ ಒಂದು ಅಂದ್ರೆ ಯುದ್ಧ ಇನ್ನೇನು ಶುರುವಾಗ್ಬೇಕು ಅನ್ನುವಾಗ ಅಲ್ಲಿ ಅಷ್ಟು ಲಕ್ಷಾಂತರ ಜನ, ಕೋಟಿ ಜನ ಸೇರಿದ್ದಾರೆ. ಅಂಥದ್ರಲ್ಲಿ ಅರ್ಜುನ ನನಗೀಗ ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಆಗ ಕೃಷ್ಣನಿಗೆ ಕೇಳಿ ಅದನ್ನ ಆಶ್ಚರ್ಯವಾಗುತ್ತೆ. ಸೊ ಹಾಗಾಗಿ ಇಂಥದ್ದು ಅನಾರ್ಯವಾದದ್ದು, ಅನಾರ್ಯ ಅಂತ ಹೇಳಿದ್ರೆ ಜೀವನದ ಒಂದು ಬೆಲೆ ಗೊತ್ತಿಲ್ಲದೆ ಇರೋಂಥವ್ರು, ಅಂದ್ರೆ ವ್ಯಾಲ್ಯೂ ಗೊತ್ತಿಲ್ಲ, ಸೊ ಅಂಥವ್ರು ತಗೊಳ್ಳೋವಂಥದ್ದು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ ಇರೋವಂಥದ್ದು. ಅಂದ್ರೆ ಇದನ್ನು ಮಾಡಿದ್ರೆ ನೀನು ಸ್ವರ್ಗ ಸಹ ಸಿಗುವುದಿಲ್ಲ, ನಿನಗೆ ಅಪಕೀರ್ತಿ ಸಹ ಅಂತ ಹೇಳಿ ಹೇಳ್ತಾರೆ. ಸೊ ಈಗ ಕಾರಣ ಕೊಡ್ತಾ ಇದ್ದಾನೆ ಅರ್ಜುನ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಒಂದ್ ನಿಮಿಷ. ಓಕೆ, ನಿಮಗೆ ರಾಂಗ್ ಪಿಪಿಟಿನ ಅಂತ ಡೌಟ್ ಆಯ್ತು. ಇಲ್ಲ ಸರಿ, ಒಂದು ಶ್ಲೋಕ ಮಿಸ್ ಆಯ್ತಾ? ಏನಿಲ್ಲ. ಓಕೆ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡು. ಸೊ ಈಗ ನಾವು ಯಾವ್ದಾದ್ರು ಗೊಂದಲದಲ್ಲಿರುವಾಗ ನಾವು ಈಗ ನಮ್ಮ ಅಂದ್ರೆ ಹಿರಿಯರಿಗೆ ಮೊರೆ ಹೋಗ್ತೀವಲ್ವಾ, ಅಂದ್ರೆ ನಮ್ಮ ಕೈಲಿ ಏನು ಮಾಡಕ್ಕೆ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅನ್ನುವಾಗ ನಾವು ಹೋಗ್ತೀವಿ. ಅದೇ ರೀತಿ ಆಧ್ಯಾತ್ಮಿಕ ವಿಷಯ ಬಂದಾಗ ನಾವು ಯಾರನ್ನ ಮೊರೆ ಹೋಗ್ಬೇಕು? ಗುರುಗಳನ್ನ. ಯಾಕಂತ ಹೇಳಿದ್ರೆ ಅಂದ್ರೆ ಸಾಂಪ್ರದಾಯಿಕವಾಗಿ ಬಂದಿರುವಂತಹ ಒಂದು ಸಂಪ್ರದಾಯದಲ್ಲಿ ಬಂದಿರುವಂತಹ ಒಂದು ಬೋನಫೈಡ್ ಆಚಾರ್ಯರು ಯಾರಿರ್ತಾರೆ ಅವರ ಒಂದು ಮೊರೆ ಹೋಗ್ಬೇಕು. ಅಂದ್ರೆ ಈಗ ಗುರುವಿಗೆ ಯಾಕೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಶಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಯಾಕಂದ್ರೆ ಅವರು ಆ ಸತ್ಯವನ್ನ ತಿಳ್ಕೊಂಡಿದ್ದಾರೆ, ದೇವರನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ನಮಗೆ ದಾರಿ ತೋರಿಸಕ್ಕೆ ಸಾಧ್ಯ. ಸೊ ಇಲ್ಲಿ ಭಗವಂತನೇ ಗುರುವಿನ ರೂಪದಲ್ಲಿ ಇರೋದ್ರಿಂದ ಕೃಷ್ಣನನ್ನೇ ಡೈರೆಕ್ಟ್ ಆಗಿ ಅವನು ಶರಣಾಗ್ತಾ ಇರುವಂತದ್ದು. ಸೊ ಈಗ ಅವನು ಗೊಂದಲದಲ್ಲಿ ಇರೋದ್ರಿಂದ, ಈಗ ನಾವು ಮೊದಲನೇ ಚಾಪ್ಟರ್ ಅಲ್ಲಿ ಯಾವ ತರ ಇತ್ತು ಅಂದ್ರೆ ಸಾಖ್ಯ ಭಾವ ಇತ್ತು ಅರ್ಜುನನಿಗೂ ಮತ್ತು ಕೃಷ್ಣನ ಮಧ್ಯೆ. ಸಾಖ್ಯ ಅಂದ್ರೆ ಅವರಿಬ್ರು ಕಸಿನ್ಸ್, ಅಂದ್ರೆ ಅವರ ರಿಲೇಶನ್ ಅಲ್ಲಿ ಏನಾಗ್ತಾರೆ, ಅವರಿಬ್ರು ಕಸಿನ್ಸ್ ಆಗ್ತಾರೆ. ಆದ್ರೆ ಇಲ್ಲಿ ಅವನು ಶರಣಾಗ್ತಾ ಇರುವಂತದ್ದು. ಅಂದ್ರೆ ನಾನಿನ್ನ ಶಿಷ್ಯನಾಗಿ, ಶಿಷ್ಯಸ್ತೇಹಂ ಅಂತ ಹೇಳಿದ್ರೆ ಶಿಷ್ಯನಾಗಿ ನಿನಗೆ ಶರಣಾಗ್ತಾ ಇದ್ದೇನೆ ಅಂತ. ಕಾರ್ಪಣ್ಯದ ದೌರ್ಬಲ್ಯ. ಸೊ ಅಂದ್ರೆ ಅವನಿಗೆ ಯಾವ್ದು ಅಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ಒಂದು ನಿರ್ಧಾರ ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಇಲ್ಲಿ ಏನಂತ ಹೇಳಿದ್ರೆ ನಮಗೆ ಒಂದು ಧರ್ಮ ಸಮ್ಮೂಢ ಚೇತ, ಅಂದ್ರೆ ಧರ್ಮ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನನಗೆ ಸರಿಯಾಗಿ ನಿಶ್ಚಯ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಈಗ ಕಾರ್ಪಣ್ಯ ಅಂತ ಹೇಳಿದ್ರೆ ಅಂದ್ರೆ ಕೃಪಣರು ಅಂತ ಪ್ರಭುಪಾದ ಹೇಳ್ತಾರೆ ಭಾವಾರ್ಥದಲ್ಲಿ. ಕೃಪಣ ಅಂತ ಹೇಳಿದ್ರೆ ಈಗ ಯಾರಿಗೆ ಒಂದು ಈ ಮನುಷ್ಯ ಜನ್ಮದ ಬೆಲೆ ನಮಗೆ ಗೊತ್ತಿರಲ್ಲ. ಅಂದ್ರೆ ಈಗ ನಮಿಗೂ ಹಾಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, 4 ವಿಷಯಗಳು ಕಾಮನ್ ನಮ್ಮಲ್ಲಿ ಮತ್ತು ಪ್ರಾಣಿಗಳಲ್ಲಿ. ಯಾವುದೆಲ್ಲ? ಆಹಾರ, ನಿದ್ರಾ, ಭಯ ಹಾಗೂ ಮೈಥುನ ಅಂತ ಹೇಳಿದ್ರೆ, ಆಹಾರ ಅಂದ್ರೆ ತಿನ್ನುವಂಥದ್ದು ಪ್ರಾಣಿಗಳು ಮಾಡ್ತವೆ, ನಾವು ಮಾಡ್ತೀವಿ, ಆಹಾರ ಆಯ್ತು. ನಿದ್ದೆಯನ್ನ ಪ್ರಾಣಿಗಳು ಮಾಡ್ತವೆ, ನಾವು ಮಾಡ್ತೀವಿ. ಅಂದ್ರೆ ನಮ್ಮಿಂದ ಹೆಚ್ಚು ಮಾಡ್ತವೆ. ಈಗ ನಾವು ಪೋಲಾರ್ ಬೇರ್ ಎಲ್ಲ ತಗೊಂಡ್ರೆ ನಾವು ನಮ್ಮಿಂದ ಹೆಚ್ಚು 6 ತಿಂಗಳಿಗೆ ಮಲಗುವಂಥದ್ದು. ಸೊ ಅದ್ರಲ್ಲಿ ಸಹ ನಾವು ಅವರ ಜೊತೆ ಕಾಂಪೀಟ್ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರಾಣಿಗಳಲ್ಲಿಯೂ ಅಷ್ಟೇ, ಆನೆ ನಮ್ಮಿಂದ ಕ್ವಿಂಟಲ್ ಅಷ್ಟು ತಿನ್ನುತ್ತೆ. ಸೊ ಅದ್ರಲ್ಲೂ ನಾವು ಹೇಳಕ್ಕಾಗಲ್ಲ ನಾವು ಹೆಚ್ಚು ಅಂತ ಹೇಳಿ. ಆಹಾರ, ನಿದ್ರಾ, ಭಯ ಅಂತ ಹೇಳಿದ್ರೆ
ಈಗ ನಾವು ಕೂಡಿಡುವಂಥದ್ದು ನಾವು ನಾವೇನ್ ಮಾಡ್ತೀವಿ, ತುಂಬಾ ಸಂಪಾದನೆ ಮಾಡುವಂಥದ್ದು ಯಾಕೋಸ್ಕರ? ಮಕ್ಕಳಿಗೋಸ್ಕರ, ಮೊಮ್ಮಕ್ಕಳು ಅಂತ ಹೇಳಿ ನಾವು ಅದನ್ನ ಕೂಡಿಡುವಂತ ಒಂದು ಬುದ್ಧಿ ಮನುಷ್ಯನಿಗೆ. ಅದು ಪ್ರಾಣಿಗಳಲ್ಲಿ ಸಹ ಇದೆ. ಪ್ರಾಣಿ ಸಹ ಅವರ ಮಕ್ಕಳಿಗೆ ಆಹಾರವನ್ನ ತಗೊಂಡು ಹೋಗಿ ಇನ್ನ ಪಕ್ಷಿಗಳು ಸಹ ನೋಡಿರ್ತೀವಿ ನಾವು, ಹೇಗೆ ಅವರ ಮರಿಗಳಿಗೆ ಅವು ತಗೊಂಡು ಹೋಗುವಂಥದ್ದು. ಸೊ ಆ ಭಯ ಹಾಗೂ ಮೈಥುನ ಅಂದ್ರೆ ಮಕ್ಕಳು ಹುಟ್ಟಿಸುವಂತದ್ದು, ಅದು ಪ್ರಾಣಿಗಳಲ್ಲಿ ಸಹ, ನಮ್ಮ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳಲ್ಲಿ ಸಹ ಇದೆ. ಸೊ ಹಾಗಾದ್ರೆ ನಮಿಗೂ ಹಾಗೂ ಪ್ರಾಣಿಗಳು ಏನ್ ವ್ಯತ್ಯಾಸ? ಈ ನಾಲ್ಕೇ ನಾವು ಆಹಾರ, ನಿದ್ರೆ, ಭಯ, ಮೈಥುನ, ಈ ನಾಲ್ಕರಲ್ಲೇ ನಾವು ಮಾಡ್ತಾ ಇದ್ರೆ ನಮಿಗೂ ಹಾಗೂ ಪ್ರಾಣಿಗಳಿಗೂ ಯಾವ್ದು ವ್ಯತ್ಯಾಸ ಇಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು? ಸೊ ನಾವು ನಮ್ಮ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಸೆಲ್ಫ್ ರಿಯಲೈಸೇಷನ್, ಆತ್ಮ ಸಾಕ್ಷಾತ್ಕಾರದ ಕಡೆಗೆ ನಾವು ಯೋಚನೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ಅದು ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯ. ಮಾನವನಿಗೆ ಮಾತ್ರ ಅಂತ ಒಂದು ಬುದ್ಧಿಶಕ್ತಿ ಕೊಟ್ಟಿರುವಂತದ್ದು. ಬೇರೆ ಯಾವ್ದ್ರಲ್ಲಿ, ಈಗ ನಾಯಿ ಬೆಕ್ಕಿಗೆಲ್ಲ ನಾವು ಹೋಗಿ ಹೇಳಕ್ಕಾಗಲ್ಲ ಅಲ್ವಾ? ಈ ಭಗವದ್ಗೀತೆಯನ್ನ ಹೇಳಿದ್ರು ಸಹ ಅವಕ್ಕೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಆತರ ಒಂದು ಅವಕಾಶ ಕೊಟ್ಟಿರುವಾಗ ನಾವದನ್ನ ಅಂದ್ರೆ ವೇಸ್ಟ್ ಮಾಡ್ಬಾರ್ದು ಅಂತ ಹೇಳಿ ಅಂತವ್ರಿಗೆ. ಸೊ ಇಲ್ಲಿ ಹೇಳ್ತಾ ಇರುವಂತದ್ದು, ನನಗೆ ಅವನು ಕೃಪಣರು ಅಂತ ಹೇಳಿದ್ರೆ ಆತರ ಒಂದು ವೇಸ್ಟ್ ಮಾಡೋ ಲೈಫ್ ಅನ್ನ ವೇಸ್ಟ್ ಮಾಡುವಂಥವ್ರು. ಸೊ ಇಲ್ಲಿ ನಾವು ಭಗವದ್ಗೀತೆಯನ್ನ ತಿಳ್ಕೊಬೇಕಾದ್ರೆ ಇದೇ ಒಂದು ಶರಣಾಗತಿಯ ಭಾವ ನಮ್ಮಲ್ಲಿ ಸಹ ಬೇಕು. ಸೊ ಅದು ಇದ್ದಾಗ ಮಾತ್ರ ಈ ಭಗವದ್ಗೀತೆಯ ಒಂದು ಜ್ಞಾನವನ್ನ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನಮಗೆ ಆ ಶರಣಾಗತಿ ಇಲ್ಲದೆ ಇದ್ರೆ ನಮಗೆ ಈ ಭಗವದ್ಗೀತೆ ಏನು ಅರ್ಥ ಆಗಲ್ಲ. ನಾವು ಈಗ ನಾವು ಎಷ್ಟೋ ಸರ್ತಿ ನಾವು ಪುಸ್ತಕಗಳನ್ನ ಓದಿರ್ತೀವಿ, ನಮಗೆ ಸ್ವಂತವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನಾವು ಅದು ಮೊದ್ಲಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಭಗವಂತನನ್ನ ಹಾಗೂ ಶಾಸ್ತ್ರಗಳನ್ನ, ಆಗ ನಮಗೆ ಇದನ್ನ ಅರ್ಥ ಆಗಕ್ಕೆ ಆಗ್ತದೆ. ಈಗ ಕೃಷ್ಣನನ್ನ ಯಾಕೆ ಇದು ಬರ್ತಾರೆ ಹರೇ ಕೃಷ್ಣ. ಮಾಡಿ ಪ್ಲೀಸ್. ಯಾರು 3 ಗಂಟೆದ್ ಯಾಕೆ ಬರ್ಲಿಲ್ಲ? 3 ಗಂಟೆಗೆ ನಿಮ್ದು ಸಿಕ್ಲೇ ಇಲ್ಲ. ಹರೇ ಕೃಷ್ಣ. ದಯವಿಟ್ಟು ಮ್ಯೂಟ್ ಅಲ್ಲಿ ಹರೇ ಕೃಷ್ಣ. ಮಧ್ಯಾಹ್ನದ್ ಯಾಕೆ ಬರ್ಲಿಲ್ಲ 3 ಗಂಟೆಗೆ? ಯಾರಿಗೆ ಕೇಳ್ತಾ ಇದೀರಾ ಮಾತಾಜಿ? ನನೀಗ? ಹರೇ ಕೃಷ್ಣ. ಓಕೆ, ಆಯ್ತಲ್ಲ. ಸೊ ನಾವು ನಮ್ಮ ಜೀವನದಲ್ಲಿ ಕೃಷ್ಣನಿಗೆ ಹೇಗೆ ಶರಣಾಗಬಹುದು? ಉತ್ತರವನ್ನ ಚಾಟ್ ಅಲ್ಲಿ ಹಾಕಿ. ನಾವು ಹೇಗೆ ಶರಣಾಗ್ಬೋದು ನಿಮ್ಮ ಪ್ರಕಾರ? ಶರಣಾಗತಿ ಅಂತ ಹೇಳಿದ್ರೆ ಏನು? ದೇವರಿಗೆ ನಾವು ಹೇಗೆ ಶರಣಾಗ್ತೀವಿ? ಭಕ್ತಿ ಮಾರ್ಗ, ವೆರಿ ನೈಸ್. ರಾಜೇಶ್ ಪ್ರಭುಜಿ. ಸಮರ್ಪಣಾ, ಶ್ರೀಧರ್ ಪ್ರಭುಜಿ. ಭಾಗ್ಯಶ್ರೀ, ಭಕ್ತಿಯಿಂದ. ಮಿತಶ್ರೀ, ಭಕ್ತಿ. ಸೊ ಭಕ್ತಿಯನ್ನ ಹೇಗೆ ಮಾಡುವಂಥದ್ದು? ವೆರಿ ನೈಸ್ ಆನ್ಸರ್ಸ್. ಸೊ ಭಕ್ತಿ, ಹೌದು, ಶ್ರದ್ಧೆ, ಧರ್ಮ, ಗೀತೆಯನ್ನು ಕೇಳುವುದರಿಂದ, ಹೌದು, ಗೀತೆಯನ್ನು ಚಾಂಟಿಂಗ್. ಎಸ್ ಶ್ರೀಧರ್ ಪ್ರಭುಜಿ, ವೆರಿ ನೈಸ್. ಚಾಂಟಿಂಗ್, ದಿವ್ಯ ಏಕಾಗ್ರತೆ, ಧ್ಯಾನದಿಂದ, ಗರ್ವ ಬಿಟ್ಟು ಪೂಜಿಸುವುದು, ಮಿತಶ್ರೀ, ತನ್ನನ್ನು ದೇವರಿಗೆ ಒಪ್ಪಿಸಿಕೊಳ್ಳುವುದು, ಭಕ್ತಿ ಮತ್ತು ಶ್ರದ್ಧೆ. ಎಸ್, ವೆರಿ ನೈಸ್. ಎಸ್, ಭಕ್ತಿ ಹಾಗೂ ಶ್ರದ್ಧೆ. ಸೊ ಇನಿಷಿಯಲಿ ನಾವು ಶರಣಾಗತಿ ಅಂತ ಹೇಳಿದ್ರೆ, ಈಗ ನಾವು ದೇವರ ಒಂದು ಸ್ಮರಣೆ ಮಾಡಿದ್ರೆ ಸಹ ಅದು ಶರಣಾಗತಿ ಅಲ್ವಾ? ನಾನು ಅಕ್ಸೆಪ್ಟ್ ಮಾಡಿದೀನಿ, ನನ್ನಿಂದ ಎಲ್ಲ ಸಾಧ್ಯ ಇಲ್ಲ ಅಂತ ಹೇಳಿ ನಾನು ದೇವರನ್ನೇ ಮೊರೆ ಹೋದಾಗ ಅದು ನಾನು ಅಕ್ಸೆಪ್ಟ್ ಮಾಡಿದಾಗ ಚಾಂಟಿಂಗ್ ಮಾಡೋದು ಸಹ ಅದು ಇನಿಷಿಯಲ್ ಫಸ್ಟ್ ಶರಣಾಗತಿ ಅಂತ ಹೇಳಿದ್ರೆ ನಾವು ಚಾಂಟಿಂಗ್ ಮಾಡುವಂಥದ್ದು, ಹರೇ ಕೃಷ್ಣ ನಾಮ ಹೇಳೋದು ಸಹ, ದೇವರ ಒಂದು ನಾಮವನ್ನ ನಾವು ತಗೊಳ್ಳೋದು, ಅದು ಶರಣಾಗತಿ. ಸೊ ಇತಿಹಾಸದಲ್ಲಿ ಅಂದ್ರೆ ಭಾಗವತಮಲ್ಲಿ ನಾವು ಇದೆಲ್ಲ ಕಥೆಗಳು ಬರುವಂತದ್ದು. ಇದು ಯಾರು ಅಂತ ಗೊತ್ತಾ? ಇದು ಪಿಕ್ಚರ್ ಅಲ್ಲಿ ಇರುವಂತದ್ದು
ಯಾರಿಗಾದ್ರೂ ಗೊತ್ತಿದ್ಯಾ? ಮಹಾವಿಷ್ಣು ಗಜೇಂದ್ರ ಮೋಕ್ಷ. ಮಹಾವಿಷ್ಣು, ಹಾ, ಗಜೇಂದ್ರ ಮೋಕ್ಷ. ಸೊ ಗಜೇಂದ್ರ ಮೋಕ್ಷ. ಸೊ ಗಜೇಂದ್ರನನ್ನ ಕೃಷ್ಣ ವಿಷ್ಣು ಬಂದು ಸೇವ್ ಮಾಡುವಂಥದ್ದು, ಕಾಪಾಡುವಂಥದ್ದು. ಸೊ ಅಂದ್ರೆ ಅವರು ವಿಹಾರಕ್ಕೆ ಅಂತ ಅವನು, ಅಂದ್ರೆ ಅವನ ಎಲ್ಲ ಸಂಸಾರದ ಜೊತೆ ಹೋಗಿರ್ತಾನೆ ಗಜೇಂದ್ರ. ಆಗ ಅಲ್ಲಿ ಏನಾಗುವಂಥದ್ದು ಅಂತ ಹೇಳಿದ್ರೆ ಅವನ ಕಾಲನ್ನ ಮೊಸಳೆ ಬಂದು ಗಟ್ಟಿಯಾಗಿ ಹಿಡ್ಕೊಳ್ಳುವಂಥದ್ದು. ಆಗ ಅದು ಅವನು ತುಂಬಾ ಪೇನ್ ಅಲ್ಲಿ ಇರ್ತಾನಂತೆ. ಅಂದ್ರೆ ಅದು ಆಲ್ಮೋಸ್ಟ್ ಸುಮಾರು ತಿಂಗಳುಗಳೇ ಎಷ್ಟೋ ಹಿಡ್ಕೊಂಡಿರುತ್ತೆ ಅಂತ ಹೇಳಿ. ಆಗ ಅಲ್ಲಿ ಹತ್ರದಲ್ಲಿರೋ ಒಂದು ತಾವರೆಯನ್ನ ತೆಗೆದು ಅವನು ಸಮರ್ಪಣೆ ಮಾಡಿದಾಗ ಪ್ಲೀಸ್ ಆಗಿ, ಅಂದ್ರೆ ಅವನ ಒಂದು ಪ್ರಾರ್ಥನೆಗೆ ಮೆಚ್ಚಿ ವಿಷ್ಣು ಬಂದು ಅವನಿಗೆ ಲಿಬ್ರೇಷನ್, ಮುಕ್ತಿಯನ್ನ ಕೊಡುವಂಥದ್ದು. ಸೊ ಇಲ್ಲಿ ಬ್ರಹ್ಮ ಸಹ ಕೃಷ್ಣನಿಗೆ ಸರೆಂಡರ್ ಆಗಿರುವಂಥದ್ದು. ಇದು ಬ್ರಹ್ಮ ಸಂಹಿತೆಯಲ್ಲಿ ಬ್ರಹ್ಮನ ಪ್ರಾರ್ಥನೆಗಳಿದೆ. ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರ್ ಆದಿ ಗೋವಿಂದ ಸರ್ವ ಕಾರಣ. ಸೊ ಎಲ್ಲ ಕಾರಣಗಳಿಗೆ ಕಾರಣ ಯಾರು ಅಂತ ಹೇಳಿದ್ರೆ ಕೃಷ್ಣ. ಸೊ ಈಗ ಕೃಷ್ಣ ಬಂದು ಪ್ರೈಮರಿ ಕ್ರಿಯೇಟರ್ ಅಂತ ಹೇಳಿ, ಅದರ ನಂತರ ಕೃಷ್ಣನಿಂದ ಮತ್ತೆ ಬರುವಂತದ್ದು ಬ್ರಹ್ಮ ಸೆಕೆಂಡರಿ ಕ್ರಿಯೇಟರ್. ಆದ್ರೆ ಕೃಷ್ಣ ಎಲ್ಲ ಆದಿ ಪುರುಷ ಅಂತ ಹೇಳಿ ಬ್ರಹ್ಮನ ಸೇರಿದೆ. ಸೊ ಇಲ್ಲಿ ಇದು ಯಾರು ಎಲ್ಲರಿಗೂ ಗೊತ್ತಿರುವಂತದ್ದೇ, ಪ್ರಹ್ಲಾದ್ ಮಹಾರಾಜ ಹಾಗೂ ನರಸಿಂಹದೇವ. ನರಸಿಂಹ. ಇಲ್ಲಿ ರಾಮ ಹಾಗೂ ಹನುಮಂತ. ಸೊ ಅವರು ಸಹ ಕೃಷ್ಣನಿಗೆ ಮೊರೆ ಹೋಗುವುದು. ಸೊ ಒಬ್ಬ ಉತ್ತಮ ಶಿಕ್ಷಕನಾಗುವುದು ಹೇಗೆ, ಇದನ್ನು ಶ್ರೀಕೃಷ್ಣನಿಂದ ನಾವು ಏನು ಕಲಿಯಬಹುದು ಅಂದ್ರೆ, ಈಗ ಹೇಗೆ ಒಳ್ಳೆ ಒಂದು ಶಿಕ್ಷಕನಾಗ್ಬೋದು ಅಂತ ಹೇಳಿ ಕೃಷ್ಣ ತೋರಿಸಿದಾನೆ. ಹೇಗೆ, ಅದು ಯಾವ ರೀತಿ ಅಂತ ಹೇಳ್ಬೋದ ಯಾರಾದ್ರೂ? ಕೃಷ್ಣ ಅರ್ಜುನನೊಟ್ಟಿಗೆ ಯಾವ ರೀತಿ ಒಂದು ನಡ್ಕೊಂಡಿದ್ದಾನೆ, ಅದರಿಂದ ನಾವೇನು ಕಲಿಬಹುದು ನಮ್ಮ ಜೀವನದಲ್ಲಿ. ಅಂದ್ರೆ ಶಿಕ್ಷಕ ಅಂತ ಹೇಳಿದ್ರೆ ಬರೇ ಒಂದು ಶಾಲೆಯಲ್ಲಿ ಪಾಠ ಮಾಡೋರು ಅಂತಲ್ಲ, ಯಾರೇ ಒಂದು ಆ ಒಂದು ಸ್ಥಾನದಲ್ಲಿ ಇರುವಂತವ್ರು. ಅಂದ್ರೆ ಈಗ ಮನೆಯಲ್ಲಿ ತಂದೆಯ ಸ್ಥಾನದ ಇರ್ಬೋದು, ತಂದೆ ತಾಯಿ ಇರ್ಬೋದು, ಮಕ್ಕಳಿಗೆ ಅವರೇ ಒಂದು ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಯಾರೇ ಇದ್ರು ಅವ್ರು ಇದರಿಂದ ತುಂಬಾ ಕಲಿಯುವಂಥದ್ದಿದೆ. ಹೇಗೆ ನಾವು ನಮ್ಮ ಕೆಳಗಡೆ ಕೆಲಸ ಮಾಡೋರು ಅಥವಾ ನಮ್ಮನ್ನ ನಂಬ್ಕೊಂಡಿರೋರು ಅವರ ಒಟ್ಟಿಗೆ ನಾವು ಯಾವ ಒಂದು ರೀತಿಯ ನಡವಳಿಕೆ ಇರ್ಬೇಕು ಅಂತ ಹೇಳಿ ನಾವು ಕಲಿಬಹುದು. ಸ್ನೇಹ ಮನೋಭಾವ, ವೆರಿ ನೈಸ್. ಕರ್ಣ, ಎಸ್. ಕೇಶವ್ ಮಹೇಂದ್ರ, ಗೈಡ್, ಎಸ್. ಸ್ನೇಹ ಮನೋಭಾವ ಅಲ್ವಾ? ಎಲ್ಲಿ ಸಹ ಕೃಷ್ಣ ಕೋಪವಾಗಿ ಮಾತಾಡಿದ್ ನಾವು ನೋಡ್ಲೇ ಇಲ್ಲ ಅಲ್ವಾ? ಈಗ ಬೇರೆ ರೀತಿಯಲ್ಲಿ ಈಗ ನಾನು ಸಣ್ಣ ಪುಟ್ಟದಕ್ಕೆ ನಮಗೆ ಸಿಟ್ಟು ಬರ್ಬೋದು, ಆದ್ರೆ ಕೃಷ್ಣ ಅಂತ ಇದರಲ್ಲಿ ಸಹ ಯುದ್ಧ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳುವಾಗ ಅವನು ಹೇಳುವಂತದ್ದು ಗುರು ಒಳ್ಳೆಯ ಮಾರ್ಗ. ಸೊ ಈಗ ನೋಡೋಣ ಕಾರಣಗಳನ್ನ. ಸೊ ಈ ಶ್ಲೋಕ, ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ಶ್ರೀದಂತಮಿದಂ ವಚಃ. ಭರತನ ವಂಶನಾದ ಧೃತರಾಷ್ಟ್ರನೇ, ಆಗ ಎರಡು ಸೈನ್ಯಗಳ ಮಧ್ಯೆ ವಿಷಾದದಲ್ಲಿ ಮುಳುಗಿದ ಅರ್ಜುನನನ್ನು ಕುರಿತು ಕೃಷ್ಣನು ನಸುನಗುತ್ತಾ ಈ ಮಾತುಗಳನ್ನು ಹೇಳಿದನು. ಸೊ ಈಗ ಅವನು ಯಾಕೆ ನಗುವಂಥದ್ದು ಯಾರು ಹೇಳ್ಬೋದ? ಯಾಕೆ ಈಗ ಕೃಷ್ಣನಿಗೆ ನಗು ಬರುವಂಥದ್ದು ಅಂದ್ರೆ, ಈಗ ಅವನು ಅರ್ಜುನ ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ, ನಿನ್ನ ಶರಣಾಗ್ತೀನಿ ಅಂತ ಶರಣಾದಾಗ ಅವನು ನಗುವಂಥದ್ದು, ನಸುನಗುತ್ತಾ ಮಾತಾಡುವಂಥದ್ದು ಯಾಕೆ? ಜವಾಬ್ದಾರಿ ಸರಿಯಾದ ಸಮಯದಲ್ಲಿ ಮಾಡಿ. ಅಂದ್ರೆ ಇದರಲ್ಲಿ ಫಸ್ಟ್ ಲೆಸನ್ ಏನ್ ಕಲಿತೀವಿ, ಗದಿರಿಸ್ತಾ ಇಲ್ಲ ಅಲ್ಲ, ಕೃಷ್ಣ ಗದಿರಿಸುವುದಿಲ್ಲ, ಆದರೆ ಯಾವಾಗಲೂ ನಗುತ್ತಿರುತ್ತಾನೆ, ನಗ್ತಾನೆ ಅವನು ಅವರಿಗೆ ಬುದ್ಧಿವಾದ ಹೇಳುವಂಥದ್ದು. ಓಕೆ, ರಿಪೀಟ್ ದ ಕ್ವಶನ್. ಕೃಷ್ಣ ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ನಸು ನಗುತ್ತಾ ಈ ಮಾತುಗಳನ್ನು ಕೇಳಿದನು. ಈಗ ಅವನು ಕಾರ್ಪಣ್ಯ ದೋಷ, ಅವನು ಶರಣಾಗತನಾದಾಗ ಕೃಷ್ಣ ಅದನ್ನ ನಗ್ತಾ ಕೇಳುವಂಥದ್ದು ಯಾಕೆ? ಅವನಿಗೆ ಕೃಷ್ಣನಿಗೆ ನಗು ಬರುವಂಥದ್ದು ಯಾಕೆ? ನನಗೆ ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ, ನಾನು ನಿನಗೆ ಶಿಷ್ಯನಾಗಿ ಶರಣಾಗ್ತೀನಿ ಅನ್ನುವಾಗ ಅವನಿಗೆ ಯಾಕೆ ನಗು ಬರುತ್ತೆ? ಸಮಯ ಪ್ರಜ್ಞೆ. ಎಸ್, ಸಮಯ ಪ್ರಜ್ಞೆ ಕರೆಕ್ಟ್. ಸೌಮ್ಯತನಕ್ಕೆ. ಎಸ್, ಅದೇನಂತ ಹೇಳಿದ್ರೆ ಅವನು ಅಲ್ಲಿಯವರೆಗೆ ಅವನು ಅಂದ್ರೆ ಹೇಳಿದ ಅಲ್ಲ, ಸ್ನೇಹ ಭಾವದಲ್ಲಿ ಇದ್ದಿದ್ದು. ಸೊ ಈಗ ಸ್ನೇಹ ಭಾವದಿಂದ ದಾಸ್ಯ ಭಾವಕ್ಕೆ ರಸ ಚೇಂಜ್ ಆಯ್ತಿಲ್ಲ. ಸೊ
ಸೊ ಆ ಒಂದು ಭಾವಕ್ಕೆ ಬಂದಿರೋದ್ರಿಂದ ಕೃಷ್ಣನಿಗೆ ನಗು ಬರುವಂತದ್ದು. ಹಾಗೂ ಕೃಷ್ಣನಿಗೆ ಗೊತ್ತಿರುತ್ತೆ ಇದೆಲ್ಲ ಮಾಡುವಂತ ಸಿಚುವೇಶನ್ ನಾವು ಕ್ರಿಯೇಟ್ ಮಾಡುವಂತದ್ದು ಕೃಷ್ಣನೇ ಅಲ್ವಾ. ಅವನಿಗೆ ಅಂದ್ರೆ ಈಗ ಗೀತೆ ಜ್ಞಾನ ಕೊಡ್ಬೇಕಿರುತ್ತೆ. ಸೊ ಸರಿಯಾದ ಟೈಮ್ ಈಗ ಗೀತೆಯ ಜ್ಞಾನವನ್ನ ಬೋಧಿಸೋದಕ್ಕೆ. ಸೊ ಹಾಗಾಗಿ ಕೃಷ್ಣನಿಗೆ ನಗು ಬರುವಂತ ಅಂತ ಹೇಳಿದ್ರೆ, ನಾವು ಸಹ ಬೇರೆಯವ್ರನ್ನ ಕರೆಕ್ಟ್ ಮಾಡುವಾಗ ಬೈದು ಜೋರ್ ಮಾಡಿ ನಾವು ಹೇಳಿದ್ರೆ ಅದನ್ನ ಯಾರು ತಗೊಳಲ್ಲ. ಆದ್ರೆ ಸಮಾಧಾನ ರೀತಿಯಲ್ಲಿ ಅಂದ್ರೆ ಹೇಳಿದ್ರೆ ಬೇರೆಯವರು ನಮ್ಮ ಒಂದು ಮಾತುಗಳನ್ನ ಕೇಳ್ತಾರೆ ಅಂತ ಹೇಳಿ. ಅಂದ್ರೆ ಈಗ ಮಕ್ಕಳೇ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನುಶೋಷಂತಿ ಪಂಡಿತಾಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ವಾಂಸರಂತೆ ಮಾತುಗಳನ್ನ ಆಡುತ್ತಿದ್ದೀಯೆ, ಆದರೆ ಶೋಕಕ್ಕೆ ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತಿದ್ದೀಯೆ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರುವವರಿಗಾಗಲಿ ದುಃಖ ಪಡುವುದಿಲ್ಲ. ಸೊ ಅಂದ್ರೆ ಇಲ್ಲಿ ಕೃಷ್ಣ ಇನ್ನೊಂದು 2ನೇ ಲೆಸನ್ ಏನು ಹೇಳ್ತಾ ಇದೀವಿ, ಬಗ್ಗಿಸು ಆದರೆ ಮುರಿಯಬೇಡ. ಸೊ ಇಲ್ಲಿ ನೀನು ಯಾವುದಕ್ಕೆ ಅಗತ್ಯ ಇಲ್ಲ ಅಂತದಕ್ಕೆ ನೀನು ಅಂತ ಹೇಳಿದ್ರೆ ಅವನು ಕಾರಣಗಳನ್ನ ಕೊಡ್ತಾನೆ. ಶೋಕಕ್ಕೆ ಕಾರಣವಾಗದೇ ಇರುವಂತ ಇದರ ಬಗ್ಗೆ ನೀನು ಶೋಕಿಸ್ತಾ ಇದ್ದೀಯಾ. ಪಂಡಿತರು ಅಂದ್ರೆ ಇದ್ರಲ್ಲಿ ಏನ್ ಹೇಳ್ತಾ ಇದ್ದೆ, ಇಂಡೈರೆಕ್ಟ್ಲಿ ಕೃಷ್ಣ ಹೇಳ್ತಾರೆ ನೀನು ಮೂರ್ಖ ಆದ್ರೆ ಮೂರ್ಖ ಅಂತ ಹೇಳ್ತಾ ಇಲ್ಲ. ದೊಡ್ಡ ದೊಡ್ಡ ಫಿಲಾಸಫಿಕಲ್ ಪಾಯಿಂಟ್ಸ್ ಹಾಕಿ ಅಂದ್ರೆ ತತ್ವಗಳನ್ನ ಹೇಳ್ತಾ ಇದ್ದಾನೆ ಇಲ್ಲಿ ಅರ್ಜುನ. ಸುಮಾರು 5 ಕಾರಣಗಳನ್ನ ಕೊಡ್ತಾನೆ. ಆದರೆ ಇದರಲ್ಲಿ ಒಂದು ದೇಹಕ್ಕೋಸ್ಕರ ಅವನು ಅಳುವಂತದ್ದು. ಸೊ ದೇಹ ಶಾಶ್ವತವಾ? ದೇಹ ಶಾಶ್ವತನೇ ಅಲ್ಲ. ಸೊ ಆ ರೀತಿಯಲ್ಲಿ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂತದ್ದು, ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕಿರೋರಾಗಲಿ ದುಃಖ ಪಡುವುದಿಲ್ಲ. ಸೊ ಇದು ಯಾಕೆ ಅಂತ ನಾವು ಮುಂದೆ ತಿಳ್ಕೊಳ್ತೇವೆ. ಸೊ ಇದರಲ್ಲಿ ನಾವೇನೆಲ್ಲ ಕಲಿಬಹುದು ಅಂತ ಹೇಳಿದ್ರೆ, ಸಂಪೂರ್ಣ ಅಧ್ಯಾಯ 1ರಲ್ಲಿ ಕೃಷ್ಣ ಮೌನವಾಗಿರ್ತಾನೆ. ಎಲ್ಲಿ ಸಹ ಅವನು ಹೇಳಲ್ಲ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ನಮಗೆ ಎಲ್ಲರಿಗೂ ಒಂದು ಏನಂತಾರೆ ಅಡ್ವೈಸ್ ಕೊಡಕ್ಕೆ ಬರುವಾಗ ಅಂದ್ರೆ ಎಲ್ಲರಿಗೂ ನಾವು ಕೊಡಕ್ಕೆ ರೆಡಿ ಇರ್ತೀವಿ. ಯಾರು ಕೇಳೋ ಮುಂಚೆ ನಾವು ಕೊಡ್ಬಾರ್ದು ಅಂತ ಹೇಳಿ ನಾವ್ ಇದರಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಅಂದ್ರೆ ಅಂಟಿಲ್ ನಮ್ಮ ಎದುರುಗಡೆ ಇರೋರು ನಮ್ಮನ್ನ ಕೇಳಿ ಬರುವಾಗ ಮಾತ್ರ ನಾವು ಕೊಡ್ಬೇಕು. ಅಂದ್ರೆ ಈಗ ಹೊರಗಡೆ ಈಗ ಎಲ್ಲರಿಗೂ ಮಾತಾಡಕ್ಕೆ ತುಂಬಾ ಇಷ್ಟ, ಫ್ರೀಯಾಗಿ ಅಡ್ವೈಸ್ ಕೊಡ್ತಾ ಇರ್ತೀವಿ ನಾವೆಲ್ಲರಿಗೂ ಅಲ್ವಾ. ಸೊ ಆದ್ರೆ ನಾವ್ ಇದ್ರಲ್ಲಿ ಕೃಷ್ಣನಿಂದ ಏನ್ ಕಲಿಬೇಕು, ಅವನು ಶರಣಾಗತನ ಆದ್ಮೇಲೆ ಮಾತ್ರ ಕೃಷ್ಣ ಅವನಿಗೆ ಗೀತೆಯ ಬೋಧನೆಯನ್ನ ಮಾಡುವ. ಇಲ್ಲಿಯವರೆಗೆ 1ನೇ ಅಧ್ಯಾಯದಲ್ಲಿ ಕೃಷ್ಣ ಮೌನವಾಗಿರುವುದು. ಅರ್ಜುನನು ಸಿದ್ಧನಾಗಿ ಶರಣಾದಾಗ ಮಾತ್ರ ಗೀತೆಯ ಜ್ಞಾನವನ್ನು ನೀಡಲಾಯಿತು. ಅರ್ಜುನನ ಮೇಲೆ ಕೋಪವಿಲ್ಲದಂತೆ ನಗುತ್ತಾನೆ. ಬಾಗಿಸು ಆದ್ರೆ ಮುರಿಯಬೇಡ. ಸೊ ಅಂದ್ರೆ ಅವನು ಇಮಿಡಿಯೇಟ್ ಆಗಿ ನೀನು ಅಂದ್ರೆ ಬೈಲಿಲ್ಲ. ಅವನು ಬೈದಂದ್ರೆ ಅವ್ನು ಮಾಡ್ತಾ ಇರೋದು ತಪ್ಪೇ, ಅವನು ಆಗಲ್ಲ ಅಂತ ಹೇಳಿದಂಥದ್ದು. ಆದ್ರೂ ಸಹ ಅವನು ಹೇಳೋ ಒಂದು ಮೃದು ಸೌಮ್ಯವಾಗಿ ಅವನನ್ನ ತಿದ್ದುವಂಥದ್ದು. ತಕ್ಷಣವೇ ಎಲ್ಲಾ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸೋದು ಅಂತ ಹೇಳಿದ್ರೆ, ಈಗ ಇದೇ ಅಧ್ಯಾಯದಲ್ಲಿ ಆ 5 ಪ್ರಶ್ನೆಗಳಿಗೂ ಕೃಷ್ಣ ಉತ್ತರವನ್ನ ಕೊಡ್ತಾನೆ. ಅಂದ್ರೆ ಈಗ ನಾವು ಏನೋ ಡೌಟ್ ಇದೆ ಅಂತ ಹೇಳಿ 18 ದಿನ ಆದ್ಮೇಲೆ ಲಾಸ್ಟ್ ಅಲ್ಲಿ ಸಿಗುತ್ತೆ ಅಂತಲ್ಲ. ಸೊ ಎಲ್ಲವನ್ನ ಒಂದೇ ಹೇಳಿದ ತಕ್ಷಣ ಎಲ್ಲ 5ಕ್ಕೂ ಕಾರಣ ಇಲ್ಲೇ ಕೊಡ್ತಾನೆ ಕೃಷ್ಣ. ಅದಕ್ಕೆ ಉತ್ತರವನ್ನ ಅರ್ಜುನನನ್ನು ಪ್ರೋತ್ಸಾಹಿಸುತ್ತಲೇ ಇದ್ದನು. ಸೊ ಅರ್ಜುನನನ್ನ ಬೇರೆ ಬೇರೆ ರೀತಿಯಲ್ಲಿ ಸಂಬೋಧನೆ ಮಾಡುವಂಥದ್ದು ಅಲ್ವಾ. ಪರಂತಪ, ಕುಂತಿ ಪುತ್ರ, ಅಥವಾ ಅಂದ್ರೆ ಮಹಾಬಾಹು, ಹೀಗೆಲ್ಲ ಬೇರೆ ಬೇರೆ ಒಂದು ರೀತಿಯಲ್ಲಿ ಭರತ ಋಷಭ, ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಅವನನ್ನ ಪ್ರೋತ್ಸಾಹ ಮಾಡ್ತಾ ಇರುವಂತದ್ದು. ಸೊ ನಾವು ಹಾಗೆ ಪ್ರೋತ್ಸಾಹವನ್ನ ಮಾಡೋದನ್ನ ಕಲಿಬೇಕು ಅಂತ ಹೇಳಿ ಅರ್ಜುನನ ಆಯ್ಕೆಯನ್ನು ನೀಡಿದನು. ನಿಮಗೆ ಇಷ್ಟವಾಗುವಂತೆ ಮಾಡು ಒತ್ತಾಯವಿಲ್ಲ. ಅಂದ್ರೆ ಎಲ್ಲವನ್ನ ಹೇಳಿ ಭಗವಂತ ಕೊನೆಯಲ್ಲಿ ಅಂದ್ರೆ 18ನೇ ಅಧ್ಯಾಯದಲ್ಲಿ ಎಲ್ಲವನ್ನ ಹೇಳಿ ಆದ್ಮೇಲೆ ಕೃಷ್ಣ ಹೇಳುವಂತದ್ದು, ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳಿದ್ರೆ, ನಿನಗೆ ಏನ್ ಇಷ್ಟ ಅಂದ್ರೆ ನಾನು ಎಲ್ಲವನ್ನೂ ಹೇಳಿದ್ದೇನೆ, ಇನ್ನು ನಿನಗೆ ಬಿಟ್ಟದ್ದು. ಕೃಷ್ಣ ನಮಗೆ ಯಾವಾಗ್ಲೂ ಅದೊಂದು ಏನಂತಾರೆ, ಫ್ರೀ ವಿಲ್ ಅನ್ನೋದೊಂದಿದೆ ನಮಗೆ. ನಾವೀಗ ಒಳ್ಳೇದು ಕೆಟ್ಟದು 2ರಲ್ಲಿ ಚಾಯ್ಸ್ ಇದೆ. ಅದರಲ್ಲಿ ಯಾವ್ದು ಒಳ್ಳೇದು ನಮ್ಗೆ ಕೃಷ್ಣ ನಮಗೆ ಕೃಷ್ಣ ಅಂದ್ರೆ ಪರಮಾತ್ಮನಾಗಿ ನಮ್ಮ ಹೃದಯದಲ್ಲಿ ಇರುವಂತದ್ದು. ಸೊ ಅವನು ನಮಗೆ ದಾರಿ ತೋರಿಸ್ತಾನೆ. ಸೊ ಆದ್ರೆ ಅವನು ಎಲ್ಲೂ ಒತ್ತಾಯ ಮಾಡಲ್ಲ. ಈಗ ನಾವು ಶರಣಾಗತವಾಗುವಂತದ್ದು ಸಹ ದೇವರಿಗೆ ಕೃಷ್ಣ ಫೋರ್ಸ್ಫುಲಿ ಮಾಡಲ್ಲ. ನಾವು ಪ್ರೀತಿಯಿಂದ ಶರಣಾಗ್ಲಿ ಅನ್ನೋದೊಂದೇ ಕೃಷ್ಣ ನಮ್ಮಿಂದ ಇಚ್ಛೆ ಮಾಡುವಂತದ್ದು. ಸೊ ಇಲ್ಲಿ ಹೇಳುವಂತದ್ದು ಕೃಷ್ಣ ಫೋರ್ಸ್ ಮಾಡೋದಿಲ್ಲ. ಸೊ ಹೀಗೆ
ಶ್ರೀಕೃಷ್ಣನ್ ನಮಗೆ ಉತ್ತಮ ಶಿಕ್ಷಕರಾಗಲು ತೋರಿಸುತ್ತಾನೆ. ಶ್ರೀಕೃಷ್ಣನು ಮಾತನಾಡುವಾಗೆಲ್ಲ ಭಗವದ್ಗೀತೆಯಲ್ಲಿ ಶ್ರೀ ಭಗವಾನ್ ಉವಾಚ ಎಂದು ಹೇಳಲಾಗಿದೆ. ಯಾಕೆ ಶ್ರೀಕೃಷ್ಣ ಉವಾಚ ಎಂದಿಲ್ಲ? ಯಾಕೆ ಅಂತ ಹೇಳ್ಬೋದಾ? ಶ್ಲೋಕ ನಂಬರ್ ಯಾಕೆ ಮ್ಯಾಚ್ ಆಗ್ತಾ ಇಲ್ಲ? ಅಂದ್ರೆ ಕಂಟಿನ್ಯೂಸ್ ಇರಲ್ಲ ಇದು ನಂಬರ್, ಇಂಪಾರ್ಟೆಂಟ್ ಶ್ಲೋಕ. ಸೊ ಈಗ ನಾವು ಭಗವದ್ಗೀತೆಯಲ್ಲಿ ಎಲ್ಲ ಕಡೆ ಶ್ರೀಕೃಷ್ಣ ಉವಾಚ ಇಲ್ಲ, ಬೇರೆಯವರಿಗೆಲ್ಲ ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ ಅಲ್ವಾ? ಸೊ ಕೃಷ್ಣನಿಗೆ ಯಾಕೆ ಶ್ರೀ ಭಗವಾನ್ ಉವಾಚ ಅಂತ ಇದೆ? ಎಸ್, ಬಿಕಾಸ್ ಹಿ ಈಸ್ ಗಾಡ್. ಸೊ ನಮಗೆ ಯಾರಿಗೂ ಡೌಟ್ ಇಲ್ಲ ಅಲ್ಲ, ಕೃಷ್ಣ ದೇವರು ಅಂತ. ಸೊ ನಿಮ್ಮ ದೃಷ್ಟಿ ನಿಷ್ಪಾಪವಾಗಿ ಪರಿಪೂರ್ಣವಾಗಿದ್ದಾಗ ನಾನು ನೋಡುವುದನ್ನು ನಾನು ನಂಬುತ್ತೇನೆ ಅಂತ ಹೇಳಿದ್ರೆ, ಈಗ ನಾವು ದೇವರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು? ನಮ್ಮ ಈ ಒಂದು ಕಣ್ಣಿನಿಂದ ದೇವರನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನಾ? ನಾವೀಗ ಕೆಲವ್ರು ಹೇಳ್ಬೋದು ದೇವ್ರಿದಾನೆ ಅಂದ್ರೆ ಹೇಗೆ, ಡೌಟ್, ನನಗೆ ಪ್ರೂವ್ ಮಾಡಿ, ಈ ತರ ಮಾತಾಡೋರು ತುಂಬಾ ಜನ ನಾವು ಕೇಳಿರ್ತೀವಲ್ವಾ? ಸೊ ಅದು ಹೇಗೆ ಸಾಧ್ಯ? ಈಗ ನಾವು ಇದರಿಂದ ಒಂದು ಉದಾಹರಣೆಯಿಂದ ತಿಳ್ಕೊಳ್ಬೋದು. ಸೊ ಈಗ ಒಂದು ನಮಗೆ ಈ ತರ ಒಂದು ಅಂದ್ರೆ ದೂರದಲ್ಲಿ ಬೆಟ್ಟದ ಒಂದು ಅಂದ್ರೆ ಕಾಣುವಾಗ ಇಲ್ಲಿ ಏನ್ ಕಾಣುತ್ತೆ? ನಮ್ಗೆ ಏನು ಕಾಣಿಸಲ್ಲ, ಅಂದ್ರೆ ಏನೋ ಒಂದು ಗುಡ್ಡೆ ಇರೋ ತರ ಕಾಣುತ್ತೆ ಅಲ್ವಾ ದೂರದಿಂದ ನೋಡುವಾಗ. ಅದೇ ನಾವು ಸ್ವಲ್ಪ ಹತ್ರದಲ್ಲಿ ಹೋದಾಗ ಅಲ್ಲಿ ಒಂದು ಮರ ಕಾಣುತ್ತೆ. ಸೊ ಮರ ಇನ್ನೂ ಹತ್ರ ಹೋದಾಗ ಮರದಲ್ಲಿ ಪಕ್ಷಿ ಸಹ ಕಾಣುತ್ತೆ, ಹಾಗೂ ಪಕ್ಷಿ ಹಣ್ಣು ತಿಂತಾ ಇರೋದನ್ನ ಕಾಣುತ್ತೆ. ಆದ್ರೆ ನಮಗೆ ನಮ್ಮ ದೃಷ್ಟಿ ಅಷ್ಟು ಸೂಕ್ಷ್ಮವಾಗಿಲ್ಲ, ಅಷ್ಟು ಹತ್ರದಲ್ಲಿ ನಮಗೆ ನೋಡಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ದೇವರನ್ನ ಅಂದ್ರೆ ಭಗವಂತನ ಅರ್ಥಿಕೊಳ್ಳಲು ಸಹ 3 ರೀತಿಯ ಹಂತಗಳಿದೆ. ಭಗವಂತನ ಸಾಕ್ಷಾತ್ಕಾರದಲ್ಲಿ 3 ಹಂತ: ಬ್ರಹ್ಮನ್, ಪರಮಾತ್ಮ ಹಾಗೂ ಭಗವಾನ್. ಸೊ ಈಗ ತುಂಬಾ ಜನ ದೇವರನ್ನ ಒಂದು ಬೆಳಕು ಅಂತ ಹೇಳಿ ನಂಬ್ತಾರೆ, ಲೈಟ್. ನಾವು ಕೇಳಿರ್ತೀವಿ, ನಾನು ದೇವ್ರು ಇದ್ದಾರೆ ನಂಬ್ತೀನಿ, ಆದ್ರೆ ನನಗೆ ಒಂದು ದೇವರ ಒಂದು ರೂಪದಲ್ಲಿ ನಂಬಿಕೆ ಇಲ್ಲ. ಅಂದ್ರೆ ದೇವ್ರಂತ ಹೇಳಿದ್ರೆ ಒಂದು ಬೆಳಕು, ಒಂದು ಲೈಟ್, ಒಂದು ಪವರ್, ಈ ತರ ಒಂದು ತಿಳ್ಕೊಳ್ಳುವಂಥದ್ದು. ಸೊ ಇದನ್ನ ಇನಿಷಿಯಲ್ ರಿಯಲೈಸೇಷನ್, ಬೇಸಿಕ್ ರಿಯಲೈಸೇಷನ್ ಅಂತ ಹೇಳ್ಬೋದು. ಮ್ಯೂಟ್ ಆಗಿದೆ. ಸೊ ಇದು ಬ್ರಹ್ಮನ್ ರಿಯಲೈಸೇಷನ್ ಅಂತ ಹೇಳಿ. ಸೊ ಅದರ ನಂತರದ ಸಾಕ್ಷಾತ್ಕಾರ ಯಾವುದು ಅಂತ ಹೇಳಿದ್ರೆ ಪರಮಾತ್ಮ. ಸೊ ಕೃಷ್ಣನ ಎಕ್ಸ್ಪಾನ್ಷನ್ಸ್, ಅದರಲ್ಲಿ ಒಂದು ವಿಷ್ಣು ಅಂತ ಹೇಳಿ 3 ತರ ವಿಷ್ಣು ಇದೆ. ಇದ್ರ ಬಂದು ಕ್ಷೀರೋದಕಶಾಯಿ ವಿಷ್ಣು ಅಂತ ಹೇಳಿ 4 ಶಂಖ, ಚಕ್ರ, ಗದಾ ಹಾಗೂ ಪದ್ಮ. ಸೊ ಈ ಒಂದು ಆಕಾರದಲ್ಲಿ ನಮ್ಮ ಹೃದಯದಲ್ಲಿ ಇರುವಂತದ್ದು ಪರಮಾತ್ಮನಾಗಿ ಕೃಷ್ಣ. ಸೊ ಇದು ಪರಮಾತ್ಮ ಸಾಕ್ಷಾತ್ಕಾರ. ಸೊ 3ನೇದು ಭಗವಾನ್ ಸಾಕ್ಷಾತ್ಕಾರ ಅಂತ ಹೇಳಿ. ಸೊ ಭಗವಾನ್ ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಕೃಷ್ಣ ಹೇಗೆ ಇರುವಂತದ್ದು? 16 ವರ್ಷದ ಯುವಕನಾಗಿ ಅಲ್ವಾ? ಅದ್ವೈತ ಅಚ್ಯುತ ಮನಾದಿ ಮನಂತ ರೂಪ ಆದ್ಯಂ ಪುರಾಣ ಪುರುಷಂ ನವಯೌವನಂಚ. ಕೃಷ್ಣನಿಗೆ ವಯಸ್ಸಾಗಲ್ಲ. ಕೃಷ್ಣನ ದೇಹ ಆಧ್ಯಾತ್ಮಿಕವಾದದ್ದು ಅಲ್ವಾ, ನಮ್ಮ ದೇಹ ತರ ಅಲ್ಲ. ಸೊ ಕೃಷ್ಣ 16 ವರ್ಷದ ಯುವಕನಾಗಿ, ಈಗ ಯುದ್ಧ ಭೂಮಿಯಲ್ಲಿ ಕೃಷ್ಣ 16 ವರ್ಷದ ಯುವಕನಾಗಿ ಕಾಣ್ತಾ ಇದ್ದಂತೆ. ಸೊ ಆದ್ರೆ ಆಗ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಅವರ ವಯಸ್ಸು 80 ವರ್ಷ ಕೃಷ್ಣನಿಗೂ ಹಾಗೂ ಅರ್ಜುನನಿಗೂ 80ರಿಂದ ಹೆಚ್ಚು. ಅರ್ಜುನನಿಗೆ ಮೊಮ್ಮಕ್ಕಳೆಲ್ಲ ಇದ್ರು. ಸೊ ಆದ್ರೂ ಕೃಷ್ಣ ಕಾಣ್ತಾ ಇದ್ದಿದ್ದೇಗೆ ಒಂದು 16 ವರ್ಷದ ಯುವಕನಾಗಿ. ಸೊ ಇದು ಕೃಷ್ಣನ ನಿಜವಾದ ಭಗವಾನ್ ಅಂತ ಹೇಳ್ತೀವಿ. ಅಂದ್ರೆ 2 ಕೈ ಹಾಗೂ ಒಂದು ಕೈಯಲ್ಲಿ ಕೊಳಲು ಇರುವಂತ ಈ ರೂಪವನ್ನ ಭಗವಾನ್ ಸಾಕ್ಷಾತ್ಕಾರ. ಸೊ ಇದನ್ನ ಇನ್ನೊಂದು ಉದಾಹರಣೆಯಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ಈಗ ಸೂರ್ಯ ಗ್ರಹ. ಸೊ ಸೂರ್ಯನ ಕಿರಣಗಳನ್ನ ಬ್ರಹ್ಮನಿಗೆ ಕಂಪೇರ್ ಮಾಡುವಂಥದ್ದು, ಅಂದ್ರೆ ಬ್ರಹ್ಮನಿಗೆ ಹೋಲಿಸಕ್ಕಾಗತ್ತೆ. ಹಾಗೂ ಸೂರ್ಯನ ಗ್ರಹ ಇದೆ. ಈಗ ಸೂರ್ಯನ ಗ್ರಹ ಸಹ ಇದೆ ಅಲ್ವಾ? ಸೂರ್ಯನ ಗ್ರಹವನ್ನ ಪರಮಾತ್ಮ ಅಂತ ಹೇಳ್ಬೋದು. ಅಂದ್ರೆ ಹಾಗೂ ಭಗವಾನ್ ಅಂತ ಹೇಳಿದ್ರೆ ಸೂರ್ಯನ ಗ್ರಹದಲ್ಲಿ ವಿವಸ್ವಾನ್ ಅಂತ ಹೇಳಿ ದೇವರಿದ್ದಾರೆ, ಆಯ್ತಾ? ಅಂದ್ರೆ ಸನ್ ಗಾಡ್. ಸೊ ಅದನ್ನ ಭಗವಾನ್ ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ಇದು ಬ್ರಹ್ಮನ್ ಪರಮಾತ್ಮೇತಿ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ. ಸೊ ಯಾರು ಭಗವಂತ ಅಂತ ಹೇಳಿದ್ರೆ ಯಾರು? ಭಾಗವತಮಲ್ಲಿ ಪರಾಶರ ಮುನಿಗಳು ಇದನ್ನ ವಿವರಿಸುವಂಥದ್ದು. ಯಾರು ಈ 6 ವಿಷಯಗಳಲ್ಲಿ ಪರಿಪೂರ್ಣನೋ ಅವನೇ ಭಗವಂತ. ಭಾಗ ಹಾಗೂ ವಾನ್, ಅಂದ್ರೆ ಭಾಗ
ಅಂತ ಸಂಸ್ಕೃತದಲ್ಲಿ ಭಗ ಅಂತ ಹೇಳಿದ್ರೆ ಐಶ್ವರ್ಯ, ವಾನ್ ಅಂತ ಹೇಳಿದ್ರೆ ಯಾರದನ್ನ ಹೊಂದಿದ್ದಾನೋ ಅವನು. ಈ ಎಲ್ಲಾ ಐಶ್ವರ್ಯಗಳು ಯಾವುದೆಲ್ಲ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸ ಶ್ರಿಯ ಜ್ಞಾನ ವೈರಾಗ್ಯಸ್ಯ ಚೈವ ಸನ್ನಂ ಇತಿ ಗಣ. ಸೊ ಯಾವುದೆಲ್ಲ ಅಂತ ಹೇಳಿದ್ರೆ ಐಶ್ವರ್ಯ. ಸೊ ಕೃಷ್ಣನಷ್ಟು ಇದರಲ್ಲಿ ಇಲ್ಲಿ ನೋಡ್ಬೋದು ನಾವು. ಸೊ ಐಶ್ವರ್ಯದಲ್ಲಿ ಕೃಷ್ಣನನ್ನ ಮೀರ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದ್ರೆ ಅವನು ಎಲ್ಲವನ್ನು, ಈ ಒಂದೇ ನಮ್ಮ ಭೌತಿಕ ಜಗತ್ತಲ್ಲ, ಆಧ್ಯಾತ್ಮಿಕ ಜಗತ್ತು ಸಹ. ಅಂದ್ರೆ ಈ ಭೌತಿಕ ಜಗತ್ತು ಏನಿದೆ ಭಾಗ, ಇದರ ಮುಕ್ಕಾಲು ಭಾಗದಷ್ಟು ಆಧ್ಯಾತ್ಮಿಕ ಜಗತ್ತಿದೆ. ಇದನ್ನೆಲ್ಲ ಸೃಷ್ಟಿ ಮಾಡಿರುವಂತದ್ದು ಯಾರು ಅಂತ ಹೇಳಿದ್ರೆ ಕೃಷ್ಣ. ಹಾಗೂ ಅವನಿಗೆ ಕೃಷ್ಣನಿಗೆ 16 ಸಾವಿರ ಜನ ಹೆಂಡತಿಯರು, ಅಂದ್ರೆ ಅವನ ಮದ್ವೆ ಆಗಕ್ಕೆ ಇಚ್ಛಿಸಿದ್ರು ಅಲ್ಲ, ಅಷ್ಟು ಜನಕ್ಕೂ ಸಹ ಅವನು ಬಂಗಲೆಯನ್ನ ಕಟ್ಸಿದ್ದ. 16,000. ಈಗ ಈ ಒಂದು ಮನೆಯನ್ನ ಕಟ್ಟೋದಕ್ಕೆ ನಾವಿಲ್ಲಿ ಅಷ್ಟು ಕಷ್ಟ ಪಡ್ತಾ ಇರ್ತೀವಿ, ಆದ್ರೆ ಅಲ್ಲೆಲ್ಲ ವಜ್ರ ವೈಡೂರ್ಯದ ಮನೆಗಳನ್ನ ಕೃಷ್ಣ ಕಟ್ಸಿದ್ದ 16,000 ಹೆಂಡತಿಯರಿಗೂ. ಸೊ ಅಷ್ಟು ಶ್ರೀಮಂತ. ಸೊ ಶಕ್ತಿಶಾಲಿ ಕೃಷ್ಣ. ಸೊ ಅಂತ ಹೇಳಿದ್ರೆ ಕೃಷ್ಣನಿಗೆ ಈಗ ನಾವು ಗೋವರ್ಧನ ಬೆಟ್ಟ ಎಷ್ಟು ದೊಡ್ಡದಿತ್ತು ಅಂತ ಹೇಳಿದ್ರೆ 25 ಕಿಲೋಮೀಟರ್ ಅಷ್ಟು ಅಗಲ ಹಾಗೂ ಉದ್ದ. ಅದು ಈಗ ಕ್ಷೀಣಿಸ್ತಾ ಬಂದಿದೆ. ಕಲಿಯುಗದಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ರತಿ ದಿನಕ್ಕೆ ಒಂದು ಸಾಸಿವೆ ಕಾಳಷ್ಟು ಕಡಿಮೆ ಆಗ್ತಾ ಬರುವಂತದ್ದಂತೆ. ಈಗ ತುಂಬಾ ಕಡಿಮೆ ಆಗಿದೆ, ತಗ್ಗಿದೆ. ಈಗ ಗೋವರ್ಧನ ನಾವೀಗ ಪರಿಕ್ರಮಕ್ಕೆ ಹೋಗಿದ್ವಿ 3 ತಿಂಗಳ ಹಿಂದೆ. ಆಗ ಅಂತ ಹೇಳಿದ್ರೆ ಈಗ ಕಮ್ಮಿ ಆಗ್ತಾ ಬಂದಿದೆ. ಕಲಿಯುಗ ಇನ್ನೂ ಅಡ್ವಾನ್ಸ್ ಆದಾಗೆ ಫುಲ್ಲು ಕ್ಷೀಣಿಸಿ ಬಿಡುತ್ತಂತೆ. ಅಂದ್ರೆ ಗೋವರ್ಧನ ಇದು ಬೆಟ್ಟನೇ ಇರಲ್ಲ, ಅಷ್ಟು ಕಮ್ಮಿ ಆಗುತ್ತೆ. ಯಾಕೆಂದ್ರೆ ಅಧರ್ಮ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಸೊ ಆಗ ಅಷ್ಟು ದೊಡ್ಡ ಇತ್ತು, 25 ಕಿಲೋಮೀಟರ್ ಅಷ್ಟು ಅಗಲ ಹಾಗೂ ಉದ್ದ. ಅದನ್ನ 7 ದಿನ, ಅಂದ್ರೆ ಯಾವಾಗ ಇಂದಿರಾ ತುಂಬಾ ಮಳೆಯನ್ನ ಸುರಿಸುವಾಗ ಅಲ್ಲಿ ಅವನು 7 ದಿನ ಅದನ್ನ ಈ ಕಿರು ಬಿರಳಲ್ಲಿ ಹಿಡಿಯುವಂಥದ್ದು ಕೃಷ್ಣ, ಹಾಗೂ ಇನ್ನೊಂದು ಕೈಯಲ್ಲಿ ಕೊಡಲನ್ನ ಬಿಡಿಸುವಂಥದ್ದು. ಶಕ್ತಿಶಾಲಿ. ಸೊ ಹಾಗೂ ಪೂತನ ಹಾಗೂ ತುಂಬಾ ಬೇರೆ ಬೇರೆ ರಾಕ್ಷಸರನ್ನ ತುಂಬಾ ಬಾಲ್ಯದಲ್ಲೇ ಕೃಷ್ಣ ಸಂಹಾರ ಮಾಡಿರ್ತಾನೆ. ಹಾಗೂ ಇಲ್ಲಿ ತ್ರೇತಾಯುಗದಲ್ಲಿ ರಾಮ ಸೇತುವೆಯನ್ನ ಕಟ್ಬೇಕು ಅನ್ನುವಾಗ ಸಮುದ್ರ ರಾಜನಿಗೆ ಅವನು ಪ್ರಾರ್ಥನೆ ಮಾಡುವಂತದ್ದು, ಅಂದ್ರೆ ದಾರಿ ಮಾಡಿಕೊಡು ಅಂತ ಹೇಳಿ. ಆದ್ರೆ ಸಮುದ್ರ ರಾಜ ಅದನ್ನ ಲೆಕ್ಕಿಸುವುದೇ ಇಲ್ಲ. 3 ದಿನ ಆಗುವಾಗ ರಾಮನಿಗೆ ಕೋಪ ಬಂದು ಅವನು ಇನ್ನು ನೀರನ್ನೆಲ್ಲ ನಾನು ಡ್ರೈ ಮಾಡಿಬಿಟ್ಟು, ಅಂದ್ರೆ ಒಣಗಿಸ್ತೇನೆ ಬಾಣವನ್ನ ಬಿಟ್ಟು ಅಂತ ಹೇಳಿ ಅವನು ರೆಡಿ ಆಗುವಾಗ ಆಗ ಬಂದು ಅವನು ಕ್ಷಮೆ ಕೇಳುವಂಥದ್ದು. ಸೊ ಅಂದ್ರೆ ಅಷ್ಟು ಶಕ್ತಿಶಾಲಿ ಅಂತ ಹೇಳಿ ದೇವರು. ಸೊ ಕೃಷ್ಣ ಅಂದ್ರೆ ಕೃಷ್ಣ ಯಾವಾಗಲೂ ಸಹ ಯಶಃ ಅಂತ ಹೇಳಿದ್ರೆ ಅಷ್ಟು ಕೃಷ್ಣ ಫೇಮಸ್ ಅಂತ ಹೇಳಿದ್ರೆ, ನಾವೀಗ ಯಾವಾಗ್ಲೂ ಮೊದ್ಲು ಭಗವದ್ಗೀತೆ ಆಗಿರುವಂತದ್ದು 5,000 ವರ್ಷದ ಹಿಂದೆ. ಆದ್ರೂ ಈಗ್ಲೂ ನಾವು ಅದನ್ನ ಮಾತಾಡ್ತೇವೆ. ಕೃಷ್ಣ ಲೀಲೆಗಳನ್ನ, ಕೃಷ್ಣನ ಬೇರೆ ಬೇರೆ ಲೀಲೆಗಳ ಬಗ್ಗೆ ಎಲ್ಲ ನಾವು ಈಗ್ಲೂ ಮಾತಾಡ್ತೇವೆ ಅಲ್ವಾ. ಅವನು ತಾಯಿಗೆ ಬಾಯಿಯಲ್ಲಿ ವನ್ನೇ ತೋರಿಸಿರುವಂತದ್ದು ಇರ್ಬೋದು, ಅದನ್ನೆಲ್ಲ ನಾವು ಈಗ್ಲೂ ಸಹ ಮಾತಾಡ್ತೇವೆ. ಹಾಗೂ ಕೃಷ್ಣ ಆಕರ್ಷತಿ ಇತಿ ಕೃಷ್ಣ ಅಂತ ಹೇಳಿ, ಕೃಷ್ಣ ಅಂತ ಹೇಳಿದ್ರೆ ಅಷ್ಟು ಸುಂದರ ಅಂತೆ. ಈಗ ಕಂದರ್ಪರು ಅಂತ, ಈಗ ಬ್ರಹ್ಮ ಸಂಹಿತೆಯಲ್ಲಿ ಕಂದರ್ಪ ಕೋಟಿ ಕಮನೀಯ ವಿಶೇಷ ಶೋಭಂ ಅಂತ, ಅಂದ್ರೆ ಕಂದರ್ಪರು ಅಂದ್ರೆ ತುಂಬಾ ಸುಂದರವಾಗಿರೋರು. ಅವರೇ ಅಂತ ಒಂದು ಕಂದರ್ಪರಿಂದ ಸುಂದರವಾಗಿರುವಂತವನು ಕೃಷ್ಣ ಅಂತೆ. ಸಾವಿರಾರು ಕಂದರ್ಪರಿಂದ ಅವರ ಸೌಂದರ್ಯವನ್ನ ಮೀರುವಂತದ್ದು ಕೃಷ್ಣಂತು ಅಂತ ಹೇಳಿ. ಹಾಗೂ ಇಲ್ಲಿ ಇವರು 16,000 ಹೆಂಡತಿಯರು ಅವನನ್ನ ಮದುವೆಯಾಗುವಂಥದ್ದು. ಸೊ ಕೃಷ್ಣನಿಗೆ ಜ್ಞಾನದಲ್ಲಿ ಕೃಷ್ಣನನ್ನ ಮೀರ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಸೊ ಗೀತೆಯ ಜ್ಞಾನ ಹಾಗೂ 4 ವೇದಗಳನ್ನ ಹುಟ್ಟಿರುವಂತದ್ದು ಕೃಷ್ಣ. ಸೊ ಕೃಷ್ಣನಿಗೆ ಇಂದ ಹೆಚ್ಚು ಯಾವುದು ಜ್ಞಾನದಲ್ಲಿ ಸಹ ಕೃಷ್ಣ ಸಾಧ್ಯ ಇಲ್ಲ. ಸೊ ಇದು ವೈರಾಗ್ಯ. ಸೊ ಕೃಷ್ಣ ವೈರಾಗ್ಯ ತೋರಿಸಿರುವಂತದ್ದು. ಅಂದ್ರೆ ಬೃಂದಾವನದಲ್ಲಿ ಅಷ್ಟು ಅವನು ಬಾಲ್ಯವನ್ನ ಇರುವಾಗ ಅವನು ಮಥುರಕ್ಕೆ ಹೋಗುವಾಗ ಅವನು ಅಂದ್ರೆ ಎಲ್ಲರೂ ದಾರಿಯಲ್ಲಿ ಬಿದ್ದು ಹೊರಳಾಡ್ತಾ ಇರ್ತಾರಂತ. ಅಂದ್ರೆ ಕೃಷ್ಣ ಹೋಗ್ಬೇಡ ಅಂತ ಹೇಳಿ ಅವ್ರು ಬೇಡ್ತಾ ಇರ್ತಾರೆ. ಆದ್ರೆ ಕೃಷ್ಣ ಏನು ಅದನ್ನ ಇದು ಮಾಡಲ್ಲ. ಅಂದ್ರೆ ಅವನಿಗೆ ಒಂದು ವೈರಾಗ್ಯ, ಆ ರೀತಿ ಒಂದು ಅವನು ಅಟ್ಯಾಚ್ಮೆಂಟ್ ಇಲ್ಲ. ಅಷ್ಟು ಎಲ್ಲ ಇದ್ರೂ ಸಹ ಅವನು ಯಾವುದನ್ನು ಸಹ ತಗೊಳ್ಳಲ್ಲ. ಸೊ ಅದೇ ರೀತಿ ರಾಮನು ಅಷ್ಟೇ,
ಅಂದ್ರೆ ಮಾರನೇ ದಿನ ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ. ಆದ್ರೆ ತಂದೆ ಹಿಂದಿನ ದಿನ ಬಂದು ಹೇಳ್ತಾನೆ, ಇಲ್ಲ ಅಂದ್ರೆ ತನ್ನ ಹೆಂಡತಿಯ ಗೆ ಒಂದು ಆ ಪ್ರತಿಜ್ಞೆ ಕೊಟ್ಟಿರ್ತಾನೆ, ನಾನು ಅಂದ್ರೆ ಅವಳ ಒಂದು ಇಚ್ಛೆಯನ್ನ ಪೂರೈಸ್ತೀನಿ ಅಂತ, 2 ಪ್ರತಿಜ್ಞೆ. ಸೊ ಹಾಗಾಗಿ ಅವನೇನು ಹೇಳ್ತಾನೆ, ನಾನು ನಿನ್ನನ್ನ ರಾಜ ಮಾಡಕ್ಕೆ ಸಾಧ್ಯ ಇಲ್ಲ, ಭರತನನ್ನು ಮಾಡ್ಬೇಕಾಗತ್ತೆ ಅನ್ನೋದು. ಅವನು ಏನು ಬೇಜಾರಿಲ್ದೆ, ಅಂದ್ರೆ ಯಾವುದೇ ಒಂದು ಬೇಜಾರಿಲ್ಲ, ಅವನದನ್ನ ಸ್ವೀಕಾರ ಮಾಡ. ಸೊ ಅದು ವೈರಾಗ್ಯ. ನಾವು ಬ್ರಹ್ಮನ ಪ್ರತಿ ದಿನದಲ್ಲಿ ಕೃಷ್ಣ ಅಂದ್ರೆ ಈ ಭೂಮಿ ಹುಟ್ಟುವಂಥದ್ದು ಹಾಗೂ ಪ್ರಳಯ ಆಗುವಂಥದ್ದು. ಸೊ ಕೃಷ್ಣನಿಗೆ ಅದರಲ್ಲಿ ಯಾವುದೇ ಇಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಚರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯವನಕ್ಕೆ ಮುಕ್ತಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದಕ್ಕೆ ಗೊಂದಲವಾಗುವುದಿಲ್ಲ. ಸೊ ಇದು ಭಗವದ್ಗೀತೆಯ ಮೊದಲನೇ ಪಾಠ. ಏನಂತ ಹೇಳಿದ್ರೆ, ದೇಹ ಅಲ್ಲ ಆತ್ಮ. ಇಲ್ಲಿ ಕೃಷ್ಣ ಹೇಳುವಂಥದ್ದು, ನೀನು ಇಲ್ಲಿ ಅವನು ಸಹಾನುಭೂತಿಯನ್ನ ತೋರಿಸಿದ್ದ ಅಲ್ವಾ ಅರ್ಜುನ, ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾ ಇರೋದು ಕೃಷ್ಣ. ನೀನು ದೇಹ ಅಲ್ಲ ಆತ್ಮ. ದೇಹ ಸತ್ಮೇಲೆ ಆತ್ಮವು ಬೇರೆ ದೇಹವನ್ನ ತಗೊಳ್ಳುವಂಥದ್ದು. ಸೊ ಅಂದ್ರೆ ನಾವು 6 ರೀತಿ, ಅಂದ್ರೆ ಹುಟ್ಟಿದಾಗಿಂದ ಒಂದು ಮಗುವಾಗಿರ್ತೇವೆ, ಮತ್ತೆ ಬಾಲಕನಾಗಿ, ಮತ್ತೆ ಪ್ರೌಢನಾಗಿ, ಮತ್ತೆ ಹಾಗೆ ವಯಸ್ಸಾದ ಮೇಲೆ ಆ ಒಂದು ದೇಹದಲ್ಲಿ ಏನು ಸಾಧ್ಯತೆ ಇಲ್ಲ ಅನ್ನುವಾಗ ಏನ್ ಮಾಡುತ್ತೆ ಆತ್ಮ ಇನ್ನೊಂದು ದೇಹವನ್ನ ತೆಗೊಳ್ಳುವಂಥದ್ದು. ಸೊ ಇದಕ್ಕೆ ನಾವು ಗೊಂದಲಕ್ಕೆ ಒಳಗಾಗಬಾರ್ದು ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ನಾವು ಒಂದು ಮಗುವಿಂದ ಹೇಗೆ ನಾವು ಬೇರೆ ಬೇರೆ ರೀತಿ ಅಲ್ವಾ, ಎಲ್ಲರೂ ಈ ಸ್ಟೇಜ್ ಆಗಿ ನಾವು ವಯಸ್ಸಾದ ಮೇಲೆ ಆತ್ಮ ಬಿಟ್ಟು ಮತ್ತೆ ಇನ್ನೊಂದು ಜೀವವನ್ನ ತೆಗೊಳ್ಳುವಂಥದ್ದು. ಸೊ ಇದಕ್ಕೆ ನಾವು ದುಃಖ ಪಡಬಾರದು. ಸೊ ನಾವು ಎಷ್ಟು ಜನ್ಮ ತೆಗೆದುಕೊಂಡಿದ್ದೇವೆ ನೀವು ಹೇಳ್ಬೋದಾ ಯಾರಾದ್ರೂ? ಎಷ್ಟು ಜನ್ಮಗಳನ್ನ ನಿಮ್ಮ ಪ್ರಕಾರ? ಎಷ್ಟು ಜನ್ಮಗಳನ್ನ ನಾವು ಪಡೆದಿದ್ದೇವೆ? 7, 88 ಹತ್ರ ಇದ್ದೀರಾ ದಿವ್ಯಾ ಮಾತಾಜಿ? 7 ಜನ್ಮ ಅಂತ ತುಂಬಾ ಜನ ಕೇಳಿದೀವಲ್ವಾ? ಶ್ರೀಪಾದ್ ಪ್ರಭುಜಿ ಕರೆಕ್ಟ್. 84 ಲಕ್ಷ ಯೋನಿ. ಸೊ ಇದು ಪದ್ಮ ಪುರಾಣದಲ್ಲಿ ಬರುವಂತದ್ದು. ಸೊ 9 ಅಂದ್ರೆ 9 ಲಕ್ಷ ನೀರು ಜಲಜಾನವ ಲಕ್ಷಾಣಿ. ಸೊ ನೀರಿನಲ್ಲಿ ತಗೊಳ್ಳುವಂಥದ್ದು. ಅದಾದ ನಂತರ ಪಕ್ಷಿಯಾದ ಮೇಲೆ ಪ್ರಾಣಿ ಆಗುವಂಥದ್ದು, 4 ಕಾಲಿನ ಪ್ರಾಣಿ. ಅದಾದ ನಂತರ ನಾವು ಮನುಷ್ಯ ಜೀವನ ತಗೊಳ್ಳುವಂಥದ್ದು. ಸೊ ಹೀಗೆ 84 ಲಕ್ಷ ಜೀವಗಳನ್ನ ನಾವು ತಗೊಂಡು ಅದಾದ ನಂತರ ನಮಗೆ ಈ ಒಂದು ಮನುಷ್ಯ ಜನ್ಮ ಸಿಕ್ಕಿರುವಂತದ್ದು. ಸೊ ಇದನ್ನ ನಾವು ವ್ಯರ್ಥ ಮಾಡ್ಬಾರ್ದು ಅಂತ ಹೇಳಿದ್ರೆ, ಈಗ ಏನೋ ಗ್ಯಾರಂಟಿ ಇಲ್ಲ ಮನುಷ್ಯ ಆದ್ಮೇಲೆ ನಾವು ಮತ್ತೆ ಪ್ರಾಣಿ ಆಗ್ಬಾರ್ದು ಅಂತ ಹೇಳಿ. ನಮಗೆ ಸರಿಯಾದ ರೀತಿಯಲ್ಲಿ ನಾವು ಜೀವನವನ್ನ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ಕೆಳಗಿನ ಒಂದು ಪ್ರಾಣಿಗಳಾಗಿ ಸಹ ಹುಟ್ಟುವ ಚಾನ್ಸಸ್ ಇದೆ. ಸೊ ನಾನು ಯಾರು ಹಾಗಾದ್ರೆ? ಸೊ ನಾನು ಈ ದೇಹವೇ. ಸೊ ಈ ದೇಹ ಯಾವ್ದ್ರಿಂದ? ಪಂಚಮಹಾಭೂತಗಳಿಂದ ಆಗಿದೆ. ಭೂಮಿರಾಪೋ ನಲೋ ವಾಯು ಕಮ್ಮನೋ ಬುದ್ಧಿರೇವಚ. ಅಂದ್ರೆ ಭೂಮಿ, ಬೆಂಕಿ, ನೀರು, ಆಕಾಶ ಹಾಗೂ ಗಾಳಿ, ಇದರಿಂದ ನಮ್ಮ ದೇಹದ ಒಂದು ರಚನೆ ಆಗಿರುವಂಥದ್ದು. ಸೊ ಅಷ್ಟೇನ ನಾನು ಅಲ್ಲ. ನಾನು ಆಕ್ಚುಲಿ ಕೃಷ್ಣ ಹೇಳುವಂಥದ್ದು ನೀನು ಆತ್ಮ. ಸೊ ಆತ್ಮಕ್ಕೆ ಸಾವಿಲ್ಲ. ಸೊ ಆತ್ಮದ ಬಗ್ಗೆ ತುಂಬಾ ಈಗ ನಾವು ತಿಳ್ಕೊಳ್ಳಿದ್ದೇವೆ. ಸೊ ಭಗವದ್ಗೀತೆಯ ಮೊದಲ ಪಾಠ ನಾವು ಈ ದೇಹವಲ್ಲ. ಸೊ ಈಗ ಕಾರು ಮತ್ತು ಚಾಲಕ. ಈಗ ಕಾರ್ ಇದೆ ಅಂದ್ರೆ ಈಗ ನಮ್ಮ ದೇಹ ಏನಿದೆ ಅದು ಕಾರಿಗೆ ಸಮಾನ. ಚಾಲಕ ಆದವನು ಈ ಆತ್ಮ. ಈ ಆತ್ಮ ಇದ್ರೆ ಮಾತ್ರ ಈ ದೇಹಕ್ಕೆ ಅಲ್ವಾ, ಇಲ್ಲಾಂದ್ರೆ ಇದು ಒಂಥರ ಈ ದೇಹಕ್ಕೆ ಯಾವುದೇ ಒಂದು ವ್ಯಾಲ್ಯೂ ಇಲ್ಲ. ಈಗ ಒಂದು ಸತ್ತಿರುವ ದೇಹಕ್ಕೂ ಹಾಗೂ ಬದುಕಿರೋ ಒಂದು ಮನುಷ್ಯನಿಗೆ ಏನು ವ್ಯತ್ಯಾಸ? ಅಷ್ಟೊಂದು ಒಂದ್ರಲ್ಲಿ ಆತ್ಮ ಇದೆ, ಇನ್ನೊಂದ್ರಲ್ಲಿ ಆತ್ಮ ಇಲ್ಲ. ಸೊ ಆತ್ಮ ಎಲ್ಲಿದೆ ಸರಿ? ಯಾರಾದ್ರೂ ಹಾಕಿ ಟೈಟಲ್ ನೋಡಿ. ಆತ್ಮ ಎಲ್ಲಿದೆ ಗೊತ್ತಾ? ಆತ್ಮ ಯಾವ ಜಾಗದಲ್ಲಿದೆ ನಮ್ಮ ದೇಹದಲ್ಲಿ? ಚಾಟ್ ಅಲ್ಲಿ ಹಾಕ್ಬೋದು. ನಮ್ಮ ದೇಹದಲ್ಲಿ ಐಬ್ರೋಸ್ ಮಧ್ಯೆ. ಓಕೆ, ಸುಮಾರು ಜನಕ್ಕೆ ಓಕೆ ಬ್ರೈನ್, ಹಾರ್ಟ್, ಶ್ರೀಪಾದ್ ಪ್ರಭುಜಿ, ಶ್ರೀಧರ್ ಪ್ರಭುಜಿ, ಸರ್ವಸ್ವ ಎಲ್ಲಿ ಇದೆ ಅಂತ ಕೇಳಿದ್ ನಾನು. ಹೃದಯ. ಎಸ್. ಸೊ ಕೃಷ್ಣ ಏನ್ ಹೇಳ್ತಾನೆ? 2 ಕಡೆ ಭಗವದ್ಗೀತೆ ಸುಮಾರು ಕಡೆ ಬರುತ್ತೆ. 2 ಇಂಪಾರ್ಟೆಂಟ್ ಶ್ಲೋಕ ಇದೆ.
ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮತ್ತಾಸ್ತಿ ಜ್ಞಾನಮಾಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಪ್ರತ್ಯೇದ ವಿದೇವ ಚಾಹಂ. ಆಕ್ಚುಲಿ ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಅಂತ ಹೇಳಿದ್ರೆ ಹೃದಯದಲ್ಲಿದೆ ನಾನು. ಎಲ್ಲರಲ್ಲಿ ಅಂದ್ರೆ ಬರೇ ನಮ್ಮ ಮನುಷ್ಯರಲ್ಲಿ ಅಂತಲ್ಲ, ಎಲ್ಲಾ ಜೀವಿಗಳಲ್ಲಿ ಸಹ ಕೃಷ್ಣ ಹೃದಯದಲ್ಲಿ ಇರುವಂತ. ಇನ್ನೊಂದು ಕಡೆ ಹೇಳುವಂತದ್ದು ಈಶ್ವರ ಸರ್ವಭೂತಾನಾಂ ಹೃದ್ದೇಶೋರ್ಜುನ ತಿಷ್ಠತಿ. ಹೃದ್ದೇಶು ತಿಷ್ಠತಿ ಅಂದ್ರೆ ಹೃದಯದಲ್ಲಿ ಇದ್ದೇನೆ. ನೋಡಿ, ಇದೆಲ್ಲ ಬೇರೆ ಸಂಸ್ಥೆಗಳು. ವಾಯ್ಸ್ ಕ್ಲಿಯರ್ ಇಲ್ವಾ ನಂದು? ಹರೇ ಕೃಷ್ಣ. ಹರೇ ಕೃಷ್ಣ. ವಾಯ್ಸ್ ಕ್ಲಿಯರ್ ಇಲ್ಲ ಅಂತ ಯಾರು ಹಾಕಿದ್ದಾರೆ? ಕನ್ಫರ್ಮ್ ಮಾಡಿ ಯಾರಾದ್ರೂ ಚಾಟ್ ಅಲ್ಲಿ. ಇದೆ ಮಾತಾಜಿ. ಕ್ಲಿಯರ್ ಇದೆ ಅಲ್ಲ? ಹಾ, ಕ್ಲಿಯರ್ ಇದೆ. ಓಕೆ, ಧನ್ಯವಾದ. ಓಕೆ, ಸಮ್ ಡಿಸ್ಟರ್ಬೆನ್ಸ್? ಇಲ್ಲ ಮಾತಾಜಿ, ಡಿಸ್ಟರ್ಬೆನ್ಸ್ ಏನಿಲ್ಲ. ಸುಮಾರು ಜನ ನಾಟ್ ಕ್ಲಿಯರ್ ಆಗ್ತಾ ಇದ್ದಾರೆ. ಕ್ಲಿಯರ್ ಇದೆ. ಕ್ಲಿಯರ್ ಇದೆಯಾ? ಓಕೆ. ಓಕೆ, ಒಂದ್ ನಿಮಿಷ. ಓಕೆ ಓಕೆ, ಈಗ ಕ್ಲಿಯರ್ ಇದೆಯಾ? ಹರೇ ಕೃಷ್ಣ. ಓಕೆ, ಫೈನ್. ಸೊ ಈಗ ಆತ್ಮ ಎಲ್ಲಿದೆ ಅಂತ ಹೇಳಿದ್ರೆ, ಈಗ ಕೃಷ್ಣ ಹೇಳುವಂತದ್ದು ಹೃದಯದಲ್ಲಿದೆ ಅಂತ. ಅದು ಸುಮಾರು ಆಧ್ಯಾತ್ಮಿಕ ಸಂಸ್ಥೆಗಳೆಲ್ಲ ಅವ್ರು ಹೇಳುವಂತದ್ದು, ಕೆಲವರ ಬಿಲೀಫ್ ಹಣೆ ಮಧ್ಯದಲ್ಲಿದೆ ಅಂತ. ಹರೇ ಕೃಷ್ಣ ಭಗವದ್ಗೀತೆಯಲ್ಲಿ ಇಷ್ಟು ಕ್ಲಿಯರ್ ಆಗಿ ಹೇಳಿದ್ದಾನೆ, ನಾನು ಹೃದಯದಲ್ಲಿ ಇರುವಂತದ್ದು. ಎಸ್. ಸೊ ಹಾಗಾದ್ರೆ ಆತ್ಮಕ್ಕೆ ಏನು ಆಹಾರ? ಆತ್ಮಕ್ಕೆ ಆಹಾರ ಯಾವುದು? ಈಗ ನಾವು ಈಗ ಏನ್ ಮಾಡ್ತಾ ಇದೀವಿ? ನಾವು ದೇಹಕ್ಕೆ ಕೊಡ್ತಾ ಇದೀವಿ ಊಟ, ಆತ್ಮಕ್ಕೆ ಸಹ ಊಟ ಬೇಕಲ್ವಾ? ಆತ್ಮಕ್ಕೆ ಆಹಾರ ಅಂತ ಹೇಳಿದ್ರೆ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ. ಚಾಂಟ್ ಮಾಡಿ ಒಂದ್ಸತಿ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಸೊ ಈಗ ಪಂಜರದಲ್ಲಿನ ಪಕ್ಷಿ. ಈಗ ಇದರಲ್ಲಿ ಏನಂದ್ರೆ, ಈ ಕಥೆಯಲ್ಲಿ ಒಂದು ಇಲ್ಲಿ ಒಬ್ರು ಹೆಂಗಸನ್ನ ನೋಡ್ಬೋದು ನಾವು. ಅಂದ್ರೆ ಇಲ್ಲಿ ಒಂದು ಪಕ್ಷಿಯನ್ನ ಸಾಕ್ತಾ ಇರ್ತಾಳೆ. ಆ ಪಕ್ಷಿಯನ್ನ ಒಂದು ಚಿನ್ನದ ಪಂಜರದಲ್ಲಿ ಇಟ್ಟಿರ್ತಾಳೆ, ಹಾಗೂ ದಿನಾ ಅಲಂಕಾರ ಮಾಡುವಂಥದ್ದು ಈ ಪಂಜರಕ್ಕೆ. ಹಾಗೇನಾಗುತ್ತೆ ಆದ್ರೆ, ಅವಳು ಪಕ್ಷಿಯನ್ನ ಲೆಕ್ಸೋದೇ ಇಲ್ಲ, ಅದಕ್ಕೆ ಊಟವನ್ನು ಕೊಡಲ್ಲ. ಸೊ ಅದು ಎಷ್ಟು ದಿನ ಬದುಕಿರ್ಬೋದು? ಅದು ಸುಮಾರು ದಿನ ಆಗುವಾಗ ಏನಾಗುತ್ತೆ, ಅದು ಸಾಯುತ್ತೆ ಅಲ್ವಾ? ಸೊ ಅದೇ ರೀತಿ ನಾವೀಗ ಏನ್ ಮಾಡ್ತಾ ಇದೀವಿ ಅಂದ್ರೆ, ಈ ಹೊರಗಿನ ದೇಹ ಏನಿದೆ, ಈ ದೇಹ ಶಾಶ್ವತ ಅಲ್ಲ. ಈ ದೇಹಕ್ಕೋಸ್ಕರನೇ ನಾವೆಲ್ಲ ಮಾಡ್ತಾ ಇರುವಂತದ್ದು. ನಮ್ಮ ಇಡೀ ಜೀವನವನ್ನ ಬರೀ ಈ ದೇಹದ ಪಾಲನೆ ಹಾಗೂ ಇದನ್ನ ಇನ್ನೂ ಹೇಗೆ ನಾವು ಜಾಸ್ತಿ ಹೇಗೆ ಎಂಜಾಯ್ ಮಾಡ್ಬೋದು, ಒಂದು ಇಂದ್ರಿಯ ಸುಖದಲ್ಲೇ ನಾವು ತೊಡಗಿದ್ದೇವೆ. ಸೊ ಅದರಿಂದ ಏನಾಗುವಂಥದ್ದು, ನಮ್ಮ ಆತ್ಮಕ್ಕೆ ನಾವು ಕೊಡ್ತಾ ಇಲ್ಲ. ಆತ್ಮ ಮಾತ್ರ ಶಾಶ್ವತ. ಕೃಷ್ಣ ಹೇಳಿರುವಂತದ್ದು ಪ್ರತಿ ಜನ್ಮದಲ್ಲೂ ನಮಗೆ ಜೊತೆ ಬರ್ತಾ ಇರುವಂತದ್ದು ಯಾವುದು? ನಮ್ಮ ಆತ್ಮ ಹಾಗೂ ಪರಮಾತ್ಮ ನಮ್ಮ ಪ್ರತಿ ಜೀವನದಲ್ಲಿ ನಮ್ಮ ಜೊತೆ ಬರುವಂತದ್ದು. ಆದ್ರೆ ನಾವು ಅದನ್ನ ಲೆಕ್ಕಿಸದೆ ನಮ್ಮ ಈ ದೇಹಕ್ಕೋಸ್ಕರ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ. ಸೊ ಇದರಿಂದ ನಾವ್ ಏನ್ ಕಲಿಬಹುದು ಅಂದ್ರೆ, ನಾವು ನಮ್ಮ ದೇಹಕ್ಕೋಸ್ಕರ ಇಷ್ಟೊಂದು ಸಮಯವನ್ನ ವ್ಯರ್ಥ ಮಾಡಬಾರ್ದು. ಸ್ವಲ್ಪ ನಾವು ಆಧ್ಯಾತ್ಮಿಕತೆಗೆ ಅಂತ ಹೇಳಿ ಇಡ್ಬೇಕು ಅಂತ ಹೇಳಿ ನಾವು ಇದರಿಂದ ಪಾಠವನ್ನ ಕಲಿಬಹುದು. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತಿಕ್ಷಸ್ವ ಭಾರತ. ಹೇ ಕೌಂತೆಯ, ಸುಖ ದುಃಖಗಳು ಸ್ವಲ್ಪ ಕಾಲ ಕಾಣಿಸಿಕೊಳ್ಳುವುದು, ಕ್ರಮೇಣ ಮಾಯವಾಗುವುದು. ಚಳಿಗಾಲ ಮತ್ತು ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ ಭರತ ವಂಶಜನೆ ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತದೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಸೊ ಇಲ್ಲಿ ಕೃಷ್ಣ ಹೇಳ್ತಾ ಇರುವಂತದ್ದು, ಈ ಜೀವನ ಭೌತಿಕ ಈ ಪ್ರಪಂಚ ದುಃಖಾಲಯಂ ಅಶಾಶ್ವತಂ. ಕೃಷ್ಣ ಹೇಳುವಂಥದ್ದು ಅಂದ್ರೆ ಅದಿನ್ನು ಮುಂದಿನ ಅಧ್ಯಾಯದಲ್ಲಿ ಬರುವಂಥದ್ದು. ಸೊ ಈ ಪ್ರಪಂಚದಲ್ಲಿ ಸುಖ ದುಃಖ ಇದ್ದೇ ಇದೆ. ನಾವಿಲ್ಲಿ ಯಾಕೆ ಅಂತ ಹೇಳಿದ್ರೆ, ನಾವು ಕೃಷ್ಣನ ಒಂದು ಸೇವೆಯನ್ನ ಬಿಟ್ಟು ನಮ್ಮ ನಿಜವಾದ ಆತ್ಮದ ನಿಜವಾದ ಏನಂತಾರೆ, ಸಾಂವಿಧಾನಿಕ ಹಕ್ಕು ಅಂತಾರಲ್ಲ, ಆತರ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಏನಂತ ಹೇಳಿದ್ರೆ, ಜೀವೇರೇ ಸ್ವರೂಪವೇ ಕೃಷ್ಣರೇ ನಿತ್ಯದಾಸ್. ಅಂದ್ರೆ ಕೃಷ್ಣನ ಒಂದು ಸೇವಕನಾಗಿರುವಂಥದ್ದು. ಆದ್ರೆ ನಾವ್ ಅದನ್ನ ಮತ್ತೀಗ ನಾವಿಲ್ಲಿ
ಭೋಕ್ತಾರರು, ನಾವು ಒಂದು ಎಂಜಾಯ್ ಮಾಡ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಈ ಒಂದು ಭೌತಿಕ ಪ್ರಪಂಚಕ್ಕೆ ಬಂದಿದ್ದೇವೆ. ಸೊ ಹಾಗಾಗಿ ಇಲ್ಲಿ ಕಷ್ಟ ಸುಖ ಅನ್ನೋದು ಇದ್ದೇ ಇದೆ. ಸೊ ಕೃಷ್ಣ ಹೇಳುವಂಥದ್ದು ಅದನ್ನ ನಾವು ಈ ಹೇಗೆ ಒಂದು ಸೀಸನ್ಸ್ ಚೇಂಜ್ ಆಗ್ತಾ ಇರುತ್ತಲ್ಲ, ಬೇರೆ ಬೇರೆ ಋತುಗಳು ಹೇಗೆ ಬರ್ತಾ ಇರುತ್ತೆ, ಅದೇ ರೀತಿ ನಾವು ತಗೊಳ್ಬೇಕು. ಯಾವುದಕ್ಕೂ ನಾವು ವ್ಯಥೆ ಪಡಬಾರ್ದು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾರೆ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ನ ಹನ್ಯಮಾನೇ ಶರೀರೇ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟುವುದಿಲ್ಲ, ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಅಂದ್ರೆ ಈ ಆತ್ಮದ ಬಗ್ಗೆ ಈಗ ವಿಶ್ಲೇಷಣೆ ಮಾಡ್ತಾ ಇರೋದು ಕೃಷ್ಣ. ಆತ್ಮಕ್ಕೆ ಹುಟ್ಟು ಅನ್ನೋದು ಎಲ್ಲೂ ವೇದದಲ್ಲಿ ಹೇಳಿಲ್ಲ. ಇಂಥ ಒಂದು ಸಮಯದಲ್ಲಿ ಆತ್ಮಕ್ಕೆ ಹುಟ್ಟು ಬಂದಿದೆ ಅನ್ನೋದು ಎಲ್ಲೂ ಇಲ್ಲ. ಅಂದ್ರೆ ಆತ್ಮ ಸಹ ಕೃಷ್ಣನ ಹಾಗೆ ಹೇಗೆ ದೇವರಿಗೂ ಸಹ ಹುಟ್ಟಿಲ್ಲ, ಅದೇ ರೀತಿ ಆತ್ಮಕ್ಕೂ ಸಹ ಹುಟ್ಟಿಲ್ಲ. ಅದು ಜನ್ಮರಹಿತವಾದದ್ದು ಅಂತ ಹೇಳಿ ಕೃಷ್ಣ ಹೇಳ್ತಾರೆ. ಹಾಗೂ ನಿತ್ಯ ಸಚ್ಚಿತ್ ಆನಂದ, ಅಂದ್ರೆ ಕೃಷ್ಣನನ್ನ ಸಚ್ಚಿತ್ ಆನಂದ ಅಂತೀವಿ. ಸತ್ ಅಂತ ಹೇಳಿದ್ರೆ ಶಾಶ್ವತವಾಗಿರುವಂತದ್ದು, ಚಿತ್ ಅಂತ ಹೇಳಿದ್ರೆ ಜ್ಞಾನ, ಅಂದ್ರೆ ಆಲ್ ನಾಲೆಜಬಲ್ ಅಂತ. ಆನಂದ ಅಂದ್ರೆ ಬ್ಲಿಸ್ಫುಲ್, ಸಂತೋಷವಾಗಿರುವಂತದ್ದು. ಸೊ ಈ ಮೂರು ಗುಣಗಳು ಸಹ ದೇವರಲ್ಲಿ ಇರುವಂತದ್ದು ನಮ್ಮಲ್ಲಿ ಸಹ ಇದೆ. ಆದ್ರೆ ನಮ್ಮಲ್ಲಿ ಇರುವಂತದ್ದು ತುಂಬಾ ಕಮ್ಮಿ ಮಟ್ಟದಲ್ಲಿ. ಅಂದ್ರೆ ಹೇಳ್ತಾರಲ್ಲ, ಕ್ವಾಲಿಟಿಯಲ್ಲಿ ಒಂದೇ ಆದ್ರೂ ಸಹ ಕ್ವಾಂಟಿಟಿಯಲ್ಲಿ ತುಂಬಾ ಕಡಿಮೆ ನಮ್ಮಲ್ಲಿ ಇರುವಂತದ್ದು ಅಂತ ಹೇಳಿ. ಅಂದ್ರೆ ಆತ್ಮಕ್ಕೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನು, ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಸೊ ಹೇಗೆ ನಾವೀಗ ಒಂದು ಬಟ್ಟೆಗಳನ್ನ ಹೇಗೆ ಚೇಂಜ್ ಮಾಡೋ ರೀತಿಯಲ್ಲಿ ದೇಹ ಅಂದ್ರೆ ಆತ್ಮವು ಸಹ ಒಂದು ಆ ದೇಹದ ಅಲ್ಲಿ ಏನು ಶಕ್ತಿ ಇಲ್ಲ ಅನ್ನುವಾಗ ಬೇರೆ ದೇಹವನ್ನ ತಗೊಳ್ಳೋ. ಆತ್ಮವನ್ನು ನಾಶ ಮಾಡಲು ಸಾಧ್ಯವೇ? ಏನ್ ಹೇಳ್ತಾನೆ ಕೃಷ್ಣನು? ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಆತ್ಮವನ್ನು ಶಾಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾಗದು ಮತ್ತು ಗಾಳಿಯು ಒಣಗಿಸಲಾರದು. ಸೊ ಈ ಆತ್ಮ ಎಷ್ಟು, ಆತ್ಮದ ಸೈಜ್ ಎಷ್ಟು ಅಂತ ಗೊತ್ತಾ ಯಾರಿಗಾದ್ರೂ? ಚಾಟಲ್ ಹಾಕಿ. ಆತ್ಮ ಎಷ್ಟು ದೊಡ್ಡ ಇದೆ ನಾವು ಊಹಿಸಕ್ಕೂ ಸಾಧ್ಯ ಇಲ್ಲ. ಅಷ್ಟು ಸಣ್ಣ ಒಂದು ಆತ್ಮ ಇರುವಂತದ್ದು. ಆತ್ಮವನ್ನ ಯಾವುದೇ ಶಸ್ತ್ರದಿಂದ ನಾವು ಕತ್ತರಿಸಕ್ ಸಾಧ್ಯ ಇಲ್ಲ. ಯಾವುದೇ ಒಂದು ಮೈಕ್ರೋಸ್ಕೋಪ್, ಈಗ ಯಾವುದೇ ಸೈಂಟಿಸ್ಟ್ಗಳಿಗೆ ಗೊತ್ತಿಲ್ಲ ಈ ತರ ಒಂದು ಆತ್ಮ ಇದೆ ಅನ್ನೋದೇ ಸೈನ್ಸಿಗೆ ಗೊತ್ತಿಲ್ಲ. ಮತ್ತೆ ಏನು ಸಾಧನೆ ಮಾಡಿರುವಂತದ್ದಲ್ವಾ ಸೈಂಟಿಸ್ಟ್. ಸೊ ಅಗ್ನಿಯು ಸಹ ಸುಡ್ಲಿಕ್ಕೆ ಸಾಧ್ಯ ಇಲ್ಲ, ನೀರು ಸಹ ನೆನ್ಸಕ್ಕೆ ಸಾಧ್ಯ ಇಲ್ಲ. ಸೊ ಇಂತಹ ಆತ್ಮ ಎಷ್ಟು ಸಣ್ಣದು ಅಂತ ಹೇಳಿದ್ರೆ, ಸ್ಮಾಲ್ ಲೈಕ್ ಒನ್ ಹೇರ್ ಸಹ ಅಲ್ಲ. ಈ ನಮ್ಮ ಕೂದಲಿನ ತುದಿಯನ್ನ 10,000 ಭಾಗ ಮಾಡಿದ್ರೆ ಎಷ್ಟು ಭಾಗ ಆಗ್ತದೆ? 10,000 ಮಾಡಬಾಗಿ ಒಂದು ಭಾಗ, ಅದು ಆತ್ಮ ಅಂತ ಹೇಳಿ ಆತ್ಮದ ಒಂದು ಸೈಜ್. ಹತೋ ವಾ ಪ್ರಾಪ್ಸಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಟ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯಃ. ಈಗ ಅವನು, ಇದು ಎರಡನೇ ಕಾರಣ. ಈಗ ನಾವು ಕೃಷ್ಣ ಮೊದಲಿಗೆ ಸಹಾನುಭೂತಿಗೆ ಈಗ ದೇಹ ಅಲ್ಲ ಆತ್ಮ ಅನ್ನೋದೊಂದು ಉತ್ತರ ಕೊಟ್ಟಾಯ್ತು. ಈಗ ಎರಡನೇ ಉತ್ತರ, ನನಗೆ ಸಂತೋಷ ಇಲ್ಲ ಅಂತ ಹೇಳ್ತಾನಲ್ವಾ ಅರ್ಜುನ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ಕುಂತಿಯ ಮಗನಾದ ಅರ್ಜುನನೇ, ನೀನು ಯುದ್ಧದಲ್ಲಿ ಮಡಿದು ಸ್ವರ್ಗವನ್ನು ಸೇರುತ್ತೀಯೇ ಅಥವಾ ಗೆದ್ದು ಭೂಮಿಯ ಮೇಲೆ ರಾಜ್ಯವನ್ನು ಅನುಭವಿಸುತ್ತೀಯೇ? ಆದ್ದರಿಂದ ದೃಢ ನಿಶ್ಚಯದಿಂದ ಎದ್ದೇಳು, ಯುದ್ಧ ಮಾಡು. ಅಂದ್ರೆ ಇಲ್ಲಿ ನೋಡಿ, ಸತ್ತರೆ ನೀನು ಸ್ವರ್ಗಕ್ಕೆ ಹೋಗ್ತೀಯ. ಸೊ ಅಲ್ಲಿ ಸಹ ಸುಖನೇ ನಿನಗೆ ಅಲ್ವಾ? ಸ್ವರ್ಗದಲ್ಲಿ ಇಲ್ಲಿಗಿಂತ 10,000 ಪಟ್ಟು ಹೆಚ್ಚು ಸುಖ ಅಂತೆ. ನಮ್ಮ ಇಂದ್ರಿಯಗಳು ತುಂಬಾ ಸ್ಟ್ರಾಂಗ್ ಅಲ್ಲಿ, ಇಂದ್ರಿಯ ಸುಖ ಜಾಸ್ತಿ ಸಿಗುವಂತದ್ದು ಸ್ವರ್ಗದಲ್ಲಿ. ಆದ್ರೆ ಇದು ರೆಕಮೆಂಡೆಡ್ ಅಲ್ಲ. ಯಾಕಂತ ಹೇಳಿದ್ರೆ ಸ್ವರ್ಗಕ್ಕೆ ಹೋದ್ರು ಸಹ ನಾವು ಮತ್ತೆ ಹುಟ್ಟಿ ಬರ್ಬೇಕಾಗುತ್ತೆ. ಆ ಬ್ರಹ್ಮ ಭುವನಾಲೋಕ ಪುನರಾವರ್ತಿನೋರ್ಜುನ ಕೃಷ್ಣ ಹೇಳುವಂಥದ್ದು. ಆ ಬ್ರಹ್ಮಲೋಕಕ್ಕೆ ಹೋದ್ರು ಸಹ ನೀನ್ ಮತ್ತೆ ಬರ್ಬೇಕು. ಸೊ ಆದ್ರೆ ಕೃಷ್ಣನ ಒಂದು ಧಾಮಕ್ಕೆ ಹೋದ್ರೆ ನಾವು ಮತ್ತೆ ಬರಲ್ಲ. ಮಾಮುಪೇತ್ಯದ ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಸೊ ಇಲ್ಲಿ ಹೇಳುವಂಥದ್ದು, ನೀನು ಸತ್ತರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಥವಾ ಗೆದ್ರೆ ಇಡೀ ಬ್ರಹ್ಮಾಂಡ, ಅಂದ್ರೆ ಆಗ ನಮ್ಮ ದೇಶ ಒಂದೇ ಅಂದ್ರೆ ಒಂದು
ಇಡೀ ಬ್ರಹ್ಮಾಂಡವೇ ಒಬ್ಬ ರಾಜನ ಕೆಳಗಡೆ ಇದೆ. ಈಗೆಲ್ಲ ಡಿವೈಡ್ ಆಗಿ ಬೇರೆ ಬೇರೆ ನಾವು ಖಂಡಗಳಾಗಿರುವಂತದ್ದು, ದೇಶಗಳು, ಬೇರೆ ದೇಶ ಹಾಗೆಲ್ಲ ಆಗಿರುವಂತದ್ದು. ಆಗ ಪರೀಕ್ಷಿತ್ ಮಹಾರಾಜ್ ಅಂದ್ರೆ ಅರ್ಜುನನ ಮೊಮ್ಮಗ ಯಾರಿದ್ದಾನೆ ಅವನ ಒಂದು ಕಾಲಾವಧಿವರೆಗೆ ಎಲ್ಲ ಇಡೀ ಪ್ರಪಂಚವೇ ಒಂದು ರಾಜನ ಕೆಳಗಡೆ ಇತ್ತು. ಸೊ ನಾವೆಲ್ಲರೂ ಹಾಗೆ ನೋಡಿದ್ರೆ ಆಗ ಇದ್ದಿದ್ದು ಬರೀ ಸನಾತನ ಧರ್ಮ, ಆಮೇಲಿಂದ ಬಂದಿರುವಂತದ್ದು ಬೇರೆ ಬೇರೆ ಧರ್ಮಗಳು ಅಲ್ವಾ. ಇದರಿಂದ ನಮಗೆ ಗೊತ್ತಾಗುತ್ತೆ ಎಲ್ಲ ಮನುಷ್ಯರು ನಾವು ಮಾಡ್ಕೊಂಡಿರುವಂತದ್ದು ಅಂತ, ಬೇರೆ ಬೇರೆ ಜಾತಿ ಧರ್ಮ ಎಲ್ಲ ಇದ್ಯಾವುದು ವೇದಗಳಲ್ಲಿ ಇಲ್ಲ. ಸೊ ಈಗ ಕುಟುಂಬ ಸಂಪ್ರದಾಯ ನಾಶ ಅಂತ ಕಾರಣ ಕೊಡುವಾಗ ಅದಕ್ಕೆ ಕೃಷ್ಣ ಕೊಡುವಂತ ಉತ್ತರ ಇಲ್ಲಿದೆ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಹ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖಕರನ್ನು ಕಿಂ. ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಅವಾಚ್ಯ ಶಬ್ದಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು, ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನು? ಈಗ ಕ್ಷತ್ರಿಯನಿಗೆ ಅಂದ್ರೆ ಅವಮಾನ, ಅಂದ್ರೆ ಅವನು ನೀನ್ ಹೇಳಿ ಈಗ ಎಲ್ಲರೂ ಈಗ ನೀನು ಸಹಾನುಭೂತಿಯಿಂದ ನೀನು ಯುದ್ಧ ಬಿಟ್ಟೆ ಅಂತ ಯಾರು ಹೇಳಲ್ಲ ಅರ್ಜುನ. ಎಲ್ಲರೂ ನಿನ್ನ ಏನಂತ ಹೇಳ್ತಾರೆ, ಅಯ್ಯೋ ಹೇಳಿ ಅರ್ಜುನ ಯುದ್ಧ ಮಾಡಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಒಂದು ಸೈನ್ಯ ಮುಂದೆ ಹೆದರಿ ಓಡಿ ಹೋದ ಅಂತ ಹೇಳಿ ನಿನ್ನೆಲ್ಲರೂ ಅವಾಚ್ಯ ಶಬ್ದಗಳನ್ನ ನಿನ್ನ ಉಪಯೋಗಿಸ್ತಾರೆ. ಈಗ ನಾಳೆ ದಿನ ಏನಾಗ್ಬೋದು, ಎಲ್ಲರೂ ಸಹ ಓ ಅರ್ಜುನನೇ ಹೋಗಿದ್ದಾನೆ ಈ ತರ ಒಂದು ಬಿಟ್ಟು, ನಾವು ಈಗ ಮಕ್ಕಳು ಸಹ ನಿನ್ನನ್ನ ತಪ್ಪು ಉದಾಹರಣೆಗೆ ತಗೊಳ್ಬೋದು ಅಲ್ವಾ. ಮಕ್ಕಳಿಗೆ ಎಕ್ಸಾಮ್ ಬರಿಬೇಕಿರುತ್ತೆ, ಇಲ್ಲ ಅರ್ಜುನನೇ ಬಿಟ್ಟಿದ್ದಾನೆ, ನನಗೆ ಎಕ್ಸಾಮ್ ಬರೆಯಕ್ಕೆ ಸಾಧ್ಯ ಇಲ್ಲ ಅಂತ, ಪರೀಕ್ಷೆ ಬರೆಯಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಮಕ್ಕಳು ಸಹ ಕಾರಣ ಕೊಡ್ಬೋದು. ಹಾಗೆ ಒಂದು ತಪ್ಪು ಉದಾಹರಣೆ ಆಗ್ತೀಯಾ ಅಂತ ಹೇಳಿ ಕೃಷ್ಣ ಇಲ್ಲಿ ಹೇಳ್ತಾ ಇರುವಂಥದ್ದು. ಅವನ ಎಲ್ಲ ಪ್ರಶ್ನೆಗಳಿಗೆ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕೃಷ್ಣ ಉತ್ತರ ಕೊಡ್ತಾ ಇರೋದು. ಸೊ ಅವನು ಹೇಳುವಂತದ್ದು, ಅರ್ಜುನ ನಾನು ಅವರನ್ನೆಲ್ಲ ಕೊಂದ್ರೆ, ನನ್ನ ಆಚಾರ್ಯರನ್ನ ನನ್ನ ಬಂಧುಗಳನ್ನ ಕೊಂದ್ರೆ ನನಗೆ ಪಾಪ ಬರುತ್ತೆ. ಸೊ ಈಗ ಕೃಷ್ಣ ಹೇಳುವಂತದ್ದು, ಕೃಷ್ಣ ಪ್ರಜ್ಞೆಯಲ್ಲಿ ಯಾವುದೇ ಒಂದು ಪಾಪ ಇಲ್ಲ. ಅಂದ್ರೆ ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ. ಅಂದ್ರೆ ಈಗ ಇದರಲ್ಲಿ ನೇಹಾಭಿಕ್ರಮ ನಾಶೋಸ್ತಿ ಅಂದ್ರೆ ಇದರಲ್ಲಿ ಯಾವುದೇ ಒಂದು ವ್ಯಥೆ ಪಡುವಂತದ್ದಿಲ್ಲ, ಸ್ವಲ್ಪ ಮಾಡಿದ್ದಕ್ಕೂ ಸಹ ಇದಕ್ಕೆ ಬೆಲೆ ಇದೆ. ಅಂದ್ರೆ ನಾವೀಗ ಆಧ್ಯಾತ್ಮಿಕ ಜೀವನದಲ್ಲಿ ಸ್ವಲ್ಪ ಮಾಡಿದ್ರು ಸಹ ಅದು ನಮಗೆ ಮುಂದಿನ ಜೀವನದಲ್ಲಿ ಸಹ ಅದು ಉಪಯೋಗ ಆಗುವಂತದ್ದು. ಈಗ ನಾವಿಲ್ಲಿ ಭಗವದ್ಗೀತೆ ಕ್ಲಾಸಿಗೆ ಬಂದಿದ್ದೇವೆ ಅನ್ನೋದ್ರು ಸಹ ಅದು ಹಿಂದಿನ ಜನ್ಮದ್ದು ಏನೋ ಒಂದು ಸ್ವಲ್ಪ ಪುಣ್ಯ ಇರುತ್ತೆ. ಇಲ್ಲಾಂದ್ರೆ ಎಲ್ಲರೂ ಎಲ್ಲಿ ಬರ್ತಾರೆ. ಈಗ ನಾವು ಎಷ್ಟು ಅಡ್ವರ್ಟೈಸ್ಮೆಂಟ್ ಆಗ್ತೀವಿ, ಲಕ್ಷಗಟ್ಟಲೆ ಜನ ಅದು ರೀಚ್ ಆಗುತ್ತೆ, ಆದ್ರೂ ಸಹ ಕ್ಲಾಸಿಗೆ ಮತ್ತೆ ಬರುವಂತವ್ರು ಸ್ವಲ್ಪ ಜನ. ಆದ್ರೂ ಅದ್ರಲ್ಲಿ ಸಹ ಎಲ್ಲಾ ಅಧ್ಯಾಯಗಳನ್ನ ಕಂಪ್ಲೀಟ್ ಮಾಡಿ ಕೊನೆಯವರೆಗೂ ಉಳಿಯುವಂತವ್ರು ತುಂಬಾ ಕಡಿಮೆ ಜನ. ಕೃಷ್ಣನೇ ಹೇಳುವಂಥದ್ದು ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ. ಅಂದ್ರೆ ತುಂಬಾ ಜನ್ಮಗಳಾದ್ಮೇಲೆ ಒಬ್ರು ಅರ್ಥ ಮಾಡ್ಕೊಳ್ಳುವಂಥದ್ದು ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ. ಹಾಗೆ ಇದನ್ನ ನಾವು ತುಂಬಾ ಕಡಿಮೆ ಜನಕ್ಕೆ ಮಾತ್ರ ಈ ಒಂದು ಭಾಗ್ಯ ಇದೆ ಅಂತ ಕೃಷ್ಣನ ಅರ್ಥ ಕೊಡುವಂಥದ್ದು. ಸೊ ಹೇಗೆ ಅಂತ ಹೇಳಿದ್ರೆ, ಈಗ ನಾವು ಭೌತಿಕ ಜಗತ್ತಲ್ಲಿ ನಾವೀಗ ಈ ಲೈಫಲ್ಲಿ ನಾನು ಡಾಕ್ಟರ್ ಇರ್ಬೋದು ಅಥವಾ ಒಂದು PhD ಮಾಡಿರ್ಬೋದು, ಏನೇ ಓದಿರ್ಬೋದು. ಮುಂದಿನ ಜೀವನದಲ್ಲಿ ನಾನು ಹುಟ್ಟಿದಾಗ ಮತ್ತೆ ನಾನು ಅದೇ ಒಂದು ಮಾಂಟೆಸರಿಗಿರ್ಬೋದು, ಅಲ್ಲಿಂದಲೇ LKG ಇಂದ ಮತ್ತೆ ಓದ್ಬೇಕಲ್ವಾ. ಆದ್ರೆ ಹೀಗಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಈಗ ನಾನು 20% ಮಾಡಿದ್ದೇನೆ, 20% ಮಾಡಿ ನಾನು ಯಾವುದೇ ಕಾರಣಕ್ಕೆ ನನಗೆ ಅದನ್ನು ಮುಂದುವರ್ಸಕ್ಕಾಗಿಲ್ಲ, ಬೇರೆ ಏನೋ ತೊಂದರೆ ಬಂತು ನಾನು ಬಿಟ್ಟೆ, ಅಥವಾ ನಾನು ಅಂದ್ರೆ ನನ್ನ ಪ್ರಾಯ ಮುಗಿತು, ನಾನು ಸತ್ತೆ, ಆಗ ನನಗೆ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಆಗ ಏನಾಗುತ್ತೆ, ಮುಂದಿನ ಜೀವನದಲ್ಲಿ ಎಲ್ಲಿಗೆ ನಾವು ಸ್ಟಾಪ್ ಆಗಿತ್ತು, ಈಗ ನಾನು 20% ಮಾಡಿದ್ರೆ 21 ಇಂದ ಸ್ಟಾರ್ಟ್ ಆಗುವಂತದ್ದು. ಅದಕ್ಕೆ ನಾವು ನೋಡ್ತೀವಿ ಈಗ ಸಣ್ಣ ಮಕ್ಕಳಲ್ಲಿ ತುಂಬಾ ಆಧ್ಯಾತ್ಮಿಕ ಜ್ಞಾನ ಇರುವಂತದ್ದು. ಹೇಗೆ ಅಂದ್ರೆ ಅದೆಲ್ಲ ಹಿಂದಿನ ಜನ್ಮದ್ದು. ಸೊ ಇಲ್ಲಿ ಕೃಷ್ಣ ಅದನ್ನೇ ಹೇಳ್ತಾ ಇರುವಂತದ್ದು, ಆಧ್ಯಾತ್ಮಿಕ ವಿಷಯ ನೀನ್ ನನಗೋಸ್ಕರ ಮಾಡಿದ್ದಲ್ಲಿ ನಿನಗೆ ಲಾಸ್ ಇಲ್ಲ ಅಂತ ಹೇಳಿ. ಇದನ್ನ ನಾವು ತುಂಬಾ ಉದಾಹರಣೆಗಳಲ್ಲಿ ನೋಡ್ಬೋದು. ಕೃಷ್ಣನಿಗೋಸ್ಕರ ಅಂದ್ರೆ ಅಣ್ಣನನ್ನ ಬಿಟ್ಟಿರುವಂತದ್ದು ವಿಭೀಷಣ, ಅದರಲ್ಲಿ ಯಾವುದೇ ಪಾಪ ಇಲ್ಲ. ಸೊ ಇಲ್ಲಿ ಒಂದು ಸಣ್ಣ ಅಳಿಲು ಸಹ ಅಳಿಲನ್ನ ದೇವರು ಮುಕ್ತಿ ಕೊಡುವಂಥದ್ದು. ಅಂದ್ರೆ ಅಳಿಲು ಒಂದು ಸೇತುವೆ ನಿರ್ಮಾಣದಲ್ಲಿ ರಾಮನಿಗೆ ಸಣ್ಣ ಒಂದು ಕಲ್ಲನ್ನ ತಂದು ಹಾಕ್ತಾ ಇತ್ತಂತೆ. ಸೊ ಅದನ್ನು ಸಹ ದೇವರು ಗುರುತಿಸ್ತಾನೆ. ಸಣ್ಣ ಒಂದು ಸೇವೆ ಸಹ ದೇವರು ನೆನ್ಪಿಡ್ತಾನೆ ಅಂತ, ಜನ್ಮ ಜನ್ಮದಲ್ಲಿ ಮರೆಯಲ್ಲ ಅಂತೆ ದೇವರು. ಯಾಕಂತಂದ್ರೆ ಕೃಷ್ಣ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿರೋದ್ರಿಂದ ನಾವು ಏನೇ ಒಂದು ಸಣ್ಣದು ದೇವರಿಗೋಸ್ಕರ ಮಾಡಿದ್ದು ದೇವರು ಮರೆಯಲ್ಲ. ಸೊ ಹಾಗೂ ಇಲ್ಲಿ ಹನುಮಂತ ಇಡೀ ಲಂಕೆಯನ್ನೇ ಸುಟ್ಟ, ಅರ್ಧ ಲಂಕೆಯನ್ನ ಸುಡ್ತಾನೆ. ಸೊ ಅದು ಲಂಕೆಯನ್ನ ಸುಟ್ರೆ ಪಾಪ ಅಲ್ವಾ? ಯಾಕೆ ಆದ್ರೆ ಇಲ್ಲಿ ಪಾಪ ಅಲ್ಲ.
ಸೊ ಈಗ ಹೇಗೆ ಅಂತ ಹೇಳಿದ್ರೆ, ಈಗ ಯುದ್ಧದಲ್ಲಿ ಸೈನಿಕರು ಬೇರೆ ಒಂದು ದೇಶದ ಒಂದು ವೈರಿಗಳನ್ನ ಕೊಲ್ತಾರೆ. ಸೊ ಈಗ ನಿಜವಾಗಿ ಈಗ ನಾರ್ಮಲ್ ಆಗಿ ನಾವು ಬೇರೆಯವ್ರನ್ನ ಕೊಂದ್ರೆ ಅದು ಪಾಪ ಆಯ್ತು. ಅದೇ ಈಗ ಬೇರೆ ಒಂದು ದೇಶದ ವೈರಿಗಳನ್ನ ಕೊಂದ್ರೆ ಅವರಿಗೆ ಪರಮವೀರ ಚಕ್ರವನ್ನ ಕೊಡ್ತೀವಲ್ಲ, ಅದೇ ರೀತಿ ಈ ಒಂದು ಕೃಷ್ಣನ ಒಂದು ಸೇವೆಯಲ್ಲಿ ನಾವು ಮಾಡಿದಾಗ ಅದು ಪಾಪ ಅಲ್ಲ ಅಂತ ಹೇಳಿ. ಹಾಗೆ ಇಲ್ಲಿ ಒಂದು ಇಲಿ ಒಂದ್ಸರ್ತಿ ಅದು ದೇವರ ಮನೆಯಲ್ಲಿ ದೀಪ ಹಚ್ಚಿರುತ್ತೆ. ಅದೇನ್ ಮಾಡುತ್ತೆ, ಅದನ್ನ ಅದು ಒಂದು ಹಣ್ಣು ಅಂತ ತಿಳಿದು ಅದನ್ನ ತಿನ್ನಕ್ಕೆ ಹೋಗುವಾಗ ಅದು ಬೆಂಕಿಯಲ್ಲಿ ಬಿದ್ದು ಅದರ ದೇಹವನ್ನೇ ಅಂದ್ರೆ ಸತ್ತು ಹೋಗುತ್ತದೆ. ಆಗ ಏನ್ ಮಾಡ್ತಾರೆ, ದೇವರು ಅದರ ಮೇಲೆ ಕರುಣೆಗೆ ಅದನ್ನ ಮುಕ್ತಿಯನ್ನ ಕೊಡುವಂಥದ್ದು. ಸೊ ಹಾಗಾಗಿ ದೇವರ ಒಂದು ಕೆಲಸದಲ್ಲಿ ನಿನಗೆ ಯಾವುದೇ ಒಂದು ಪಾಪ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳುವಂತ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಮುಂಚೆ ಯಾವುದು ಓಕೆ, ಅಲ್ಲಿ ಶ್ಲೋಕ ಇಲ್ಲ, ನಾನು ಹಾಗೆ ಓದ್ತೇನೆ. ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾನ್. ಅಂದ್ರೆ ಯೋಗಗಳಲ್ಲಿ ಹೇಳುವಂಥದ್ದು. ಓಕೆ, ಇದು 43 ವಿಷಯಗಳು. ಅಲ್ಲ, ಯೋಗಗಳಲ್ಲಿ ಅಲ್ಲ, ವೇದಗಳಲ್ಲಿ ಹೇಳುವಂಥದ್ದು ಎಲ್ಲ ಒಂದು ಫಲಪ್ರದಾಯಕ ಚಟುವಟಿಕೆಗಳನ್ನ ಮಾಡಿ, ಅಂದ್ರೆ ಬೇರೆ ಬೇರೆ ಹೇಗೆ ನಾವು ಪಡೆಯುವಂಥದ್ದು, ಅಂದ್ರೆ ಒಂದನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗುವಂಥದ್ದು ಹೇಗೆ, ಈ ತರ ಎಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ಆದ್ರೆ ಆ 3 ಅದರಿಂದ ನೀನು ಮೇಲೆ ಬರುವಂಥದ್ದು, ಮೇಲೆ ಬರ್ಬೇಕು ಅಂತ ಹೇಳಿ. ನಿಸ್ತ್ರೈಗುಣ್ಯ 3 ಗುಣಗಳು ಯಾವುದು, ಸತ್ವ, ರಜೋ ಹಾಗೂ ತಮೋ ಗುಣ. ಆ 3 ಗುಣಗಳಿಂದ ಮೇಲೆ ಬಾ ಅಂತ ಹೇಳುವಂಥದ್ದು. ಇಲ್ಲಿ ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ. ಸೊ ಅಂದ್ರೆ ಎಲ್ಲವನ್ನ, ಅಂದ್ರೆ ಒಂದು ಆಲ್ purpose served by small well served by a great reservoir of water. Similarly, all purpose of Vedas can be served to one who knows the purpose behind it. ಸೊ ವೇದಗಳ ಹಿಂದಿನ ಉದ್ದೇಶ ಏನು, ಭಗವಂತನನ್ನ ತಿಳಿಯುವಂಥದ್ದು. ಸೊ ನಾವು ವೇದಗಳೆಲ್ಲ ಓದಿ ಭಗವಂತನನ್ನ ತಿಳಿದೇ ಇದ್ರೆ ಏನು ಪ್ರಯೋಜನ ಇಲ್ಲ. ಸೊ ಇಲ್ಲಿ ಸಹ ನಾವು ನೋಡ್ಬೋದು, ತಂದೆ ಹೇಗೆ ಒಂದು ಉದಾಹರಣೆ ಆಗಿರುವಂಥದ್ದು. ಇಲ್ಲಿ ಅವನ ತಂದೆ ಯಾವಾಗ ಒಂದು ಅಂದ್ರೆ ಧರ್ಮದ ಪ್ರಕಾರ ನಡೆಯುವಾಗ ಮಕ್ಕಳು ಸಹ ಅದನ್ನೇ ನೋಡಿ ಕಲಿಯುವಂಥದ್ದು. ಸೊ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹ್ಯನಂತಾಶ್ಚ ಬುದ್ಧಯೋ ವ್ಯವಸಾಯಿನಾಂ. ಸೊ ಇದರದ್ದು ಟ್ರಾನ್ಸ್ಲೇಷನ್. ಓಕೆ ಅಂತ ಹೇಳಿದ್ರೆ ಟ್ರಾನ್ಸ್ಲೇಷನ್ ಇಲ್ಲ, ನಾನು ಹಾಗೆ ಹೇಳ್ತೀನಿ. ವ್ಯವಸಾಯ ಆತ್ಮಿಕ ಬುದ್ಧಿ ಅಂತ ಹೇಳಿದ್ರೆ ಯಾವುದೇ ಒಂದು, ಅಂದ್ರೆ ದ್ವಂದ್ವ ಇಲ್ದೇ ಇರುವಂತದ್ದು. ಏಕೇಹ ಕುರುನಂದನ ಅಂದ್ರೆ ಬಹುಶಾಖ ಏನಂತ ಅಂದ್ರೆ ಶಾಖ ಅಂತ ಹೇಳಿ ಬ್ರಾಂಚಸ್ ಅಂತೀವಲ್ಲ, ಕೊಂಬೆಗಳು, ರಂಬೆಗಳು ತುಂಬಾ ಇರುತ್ತೆ. ಯಾವಾಗ ಅಂತ ಹೇಳಿದ್ರೆ ದ್ವಂದ್ವ ಇರೋನಿಗೆ. ಸೊ ದ್ವಂದ್ವ ಇಲ್ದೇ ಇರೋನಿಗೆ ಒಂದೇ, ಅಂದ್ರೆ ಇವನು ಇನ್ನೊಂದು ಕಾರಣ ಕೊಡುವಂಥದ್ದು, ಇಂಡಿಸಿಷನ್ ಅಂದ್ರೆ ನಿರ್ಣಯ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇದನ್ನ ಉತ್ತರ ಕೊಡುವಂಥದ್ದು. ಹೇಗೆ ಅರ್ಜುನ ನನಗೆ ಒಂದು ನಿಜವಾದ ಪಕ್ಷಿ ಅಲ್ಲ ಅದು, ಅದಕ್ಕೆ ಒಂದು ಗುರಿ ಇಡಕ್ಕೆ ಹೇಳುವಾಗ ತುಂಬಾ ದೂರದಲ್ಲಿ ಇರುವಂತದ್ದು, ಎಲ್ಲ ಕೌರವರಿಗೂ ಪಾಂಡವರಿಗೂ ದ್ರೋಣಾಚಾರ್ಯ ಗುರುಕುಲದಲ್ಲಿ ಕೇಳುವಂಥದ್ದು. ಅದನ್ನ ಆಗ ಅರ್ಜುನ ಅಂದ್ರೆ ಬೇರೆ ಎಲ್ಲರಿಗೂ ಏನು ಕಾಣುತ್ತೆ ಅಂತ ಹೇಳುವಾಗ ದೂರದಿಂದ ಅವರು ಬೆಟ್ಟವನ್ನ ಕಾಣುತ್ತೆ, ಮರ ಗಿಡಗಳು ಕಾಣುತ್ತೆ ಅಂತ. ಆದ್ರೆ ಅವನಿಗೆ ಬರೀ ಆ ಪಕ್ಷಿಯ ಒಂದು ಕಣ್ಣು ಕಾಣುವಂಥದ್ದು. ಸೊ ಆತರ ಒಂದು ಫೋಕಸ್ ಇತ್ತು ಅರ್ಜುನನಿಗೆ. ಸೊ ಅದು ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಹೇಳಿ. ಅಂದ್ರೆ ಅವನಿಗೆ ದ್ವಂದ್ವ ಇಲ್ಲದೆ ನೀನು ಯುದ್ಧ ಮಾಡು ಅಂತ ಹೇಳ್ತಾರೆ. ಶ್ರೀ ಭಗವಾನುವಾಚ, ಜಸ್ಟ್ 10 ನಿಮಿಷ. ಪ್ರಜಾಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥೋ ಮನೋಗತಾನ್ ಆತ್ಮೈವ ಆತ್ಮನಾತಿಷ್ಠಃ ಸ್ಥಿತ ಪ್ರಜ್ಞಾಸ್ತದೋಚ್ಯತೆ. ದೇವೋತ್ತಮ ಪರಮಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಗೆಗಳನ್ನು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲಾ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತೋಷನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಹೇಳ್ತಾರೆ. ಅಂದ್ರೆ ಅಂತವರು ಸ್ಥಿತ ಪ್ರಜ್ಞಾ ಹೇಗಿರ್ತಾನೆ, ಈ ಆತ್ಮ ಸಾಕ್ಷಾತ್ಕಾರ ಆಗಿರೋನು ಹೇಗಿರ್ತಾನೆ ಅಂತ ಹೇಳಿ ಇಲ್ಲಿ ಕೃಷ್ಣ
ಹೇಳುವಂಥದ್ದು. ಅಂದ್ರೆ ಅವನಿಗೆ ಯಾವುದೇ ಒಂದು ಮನಸ್ಸಲ್ಲಿ ಒಂದು ಅಂದ್ರೆ ಅವನ ಇಂದ್ರಿಯ ಸುಖಕ್ಕೋಸ್ಕರ ಅವನು ಯಾವುದನ್ನೇ ಕೆಲಸ ಮಾಡುವುದಿಲ್ಲ. ಎಲ್ಲವನ್ನ ತನ್ನ ಇಂದ್ರಿಯಗಳನ್ನ ದೇವರಿಗೋಸ್ಕರ ಸಮರ್ಪಣೆ ಮಾಡಿರ್ತಾನೆ. ಹಾಗಾಗಿ ಅವನಿಗೆ ಯಾವುದೇ ಒಂದು ಗೊಂದಲವಾಗ್ಲಿ. ಸೊ ಇಲ್ಲಿ ನಾವು ಪ್ರಹ್ಲಾದ್ ಮಹಾರಾಜ್ ದಿನ ಅಂದ್ರೆ ತಂದೆ ಪ್ರತಿದಿನ ಅವನಿಗೆ ಯಾವುದೋ ಒಂದಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅವನನ್ನ ಸಾಯಿಸಕ್ಕೆ ಮಾಡ್ತಾ ಇದ್ರು. ಆದ್ರೆ ಅವನು ಯಾವುದೇ ಒಂದು ಹೆದರಿಕೆಯಲ್ಲಿ ಇರ್ಲಿಲ್ಲ. ಅಂದ್ರೆ ಅವನು ದೇವರ ಮೇಲೆ ಇರೋ ನಂಬಿಕೆಯಿಂದ. ಸೊ ಬೆಂಕಿಯಲ್ಲಿ ಹಾಕಿದ್ದು. ಸೊ ಇದು ಪ್ರಭುಪಾದ್. ಸೊ ಪ್ರಭುಪಾದರು 70 ವರ್ಷದವರೆಗೆ ಅವರಿಗೆ ಸಕ್ಸಸ್ ಸಿಗ್ಲಿಲ್ಲ. ಅವರು ತುಂಬಾ ಅಂದ್ರೆ 24ನೇ ವರ್ಷದಲ್ಲಿ ಅವರು ಅವರ ಗುರುಗಳನ್ನ ನೋಡ್ತಾರೆ ಮೊದ್ಲಿಗೆ. 70 ವರ್ಷದವರೆಗೂ ಸಹ ಅವರು ಕೃಷ್ಣ ಪ್ರಜ್ಞೆಯನ್ನ ಭಾರತದಲ್ಲಿ ಪ್ರಸಾರ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ಯಾವುದೇ ಒಂದು ಸಿಕ್ಕಿರಲ್ಲ ಗೆಲುವು, ಸಕ್ಸಸ್ ಅಂತ ಸಿಗ್ಲಿಲ್ಲ. ಆದ್ರೂ ಸಹ ಅವ್ರು ಏನು ಧೃತಿಗೆಡ್ಲಿಲ್ಲ. ಅವರು ಭಾಗವತಂ ಎಲ್ಲ ಬರಿತಾ ಇದ್ರು. ಇಲ್ಲೇ ಬೃಂದಾವನದಲ್ಲಿ ಪ್ರಭುಪಾದವರ ಕೋಣೆ ಇದು, ಸಣ್ಣ ಒಂದು ಕೋಣೆ, ಇಲ್ಲೇ ಕೂತ್ಕೊಂಡು ಪ್ರಭುಪಾದ್ ಬರಿತಾ ಇದ್ರು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜ್ಯಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತತೆ. ದೇಹಸ್ಥ ಆತ್ಮವನ್ನು ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖ ವಸ್ತುಗಳ ರುಚಿಯು ಉಳಿಯುತ್ತದೆ. ಆದರೆ ಇನ್ನೂ ಉತ್ತಮವಾದ ರುಚಿಯು ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗೊಳಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತದೆ. ಸೊ ಹೇಗೆ ನಾವು ಆತರ ಒಂದು ಅಂದ್ರೆ ಹೇಗೆ ನಾವು ಇಂದ್ರಿಯ ಸುಖದಿಂದ ಹೊರಗಡೆ ಬರ್ಬೋದು ಅಂದ್ರೆ ದೇವರ ಒಂದು ಚಟುವಟಿಕೆಗಳಲ್ಲಿ ನಾವು ತೊಡಗ್ಬೇಕು. ಹೈಯರ್ ಟೇಸ್ಟ್ ಅಂದ್ರೆ ಈಗ ನಮ್ಗೆ ಇದಕ್ಕಿಂತ ರುಚಿಯಾಗಿರುವಂತದ್ದು ಏನು ಅಂತ ಗೊತ್ತಿಲ್ಲ. ನಮಗೆ ಆಧ್ಯಾತ್ಮಿಕದಲ್ಲಿ ರುಚಿ ಸಿಗ್ಲಿಲ್ಲ. ಆದ್ರೆ ಅದು ಮಾಡ್ತಾ ಬಂದಾಗ ಏನಾಗುತ್ತೆ, ಈ ಬೇಡದ್ದೆಲ್ಲ ನಮ್ಮ ಆಟೋಮೆಟಿಕ್ ಆಗಿ ಅದು ಹೋಗ್ತಾ ಬರುತ್ತೆ. ಈಗ ನಾವು ಹರೇ ಕೃಷ್ಣ ಮಂತ್ರ ಹೇಳ್ತಾ ಬರುವಾಗ ಅದರಲ್ಲಿ ಮೊದ್ಲಿಗೆ ಬರುವಂತದ್ದು ಅನರ್ಥ ನಿವೃತ್ತಿ. ಅನರ್ಥ ನಿವೃತ್ತಿ ಅಂತ ಹೇಳಿದ್ರೆ ಅಂದ್ರೆ 4ನೇದು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ. ಸೊ ಮೊದ್ಲಿಗೆ ಶ್ರದ್ಧೆಯಿಂದ ನಾವು ಗೀತೆಯ ಧ್ಯಾನ ಮಾಡುವಂಥದ್ದು, ಗೀತೆಯನ್ನ ಕೇಳುವಂಥದ್ದು, ಚಾಂಟಿಂಗ್ ಮಾಡುವಂಥದ್ದು ಅದೆಲ್ಲ. ಅದಾದ ಮೇಲೆ ಏನಾಗುತ್ತೆ, ಸಾಧು ಸಂಘ, ಭಕ್ತರ ಸಂಘದಲ್ಲಿ ಇರುವಂತದ್ದು. ಭಕ್ತರ ಸಂಘದಲ್ಲಿ ಇದ್ದಾಗ ನಮಗೆ ಇನ್ನೂ ಜಾಸ್ತಿ ತಿಳ್ಕೊಳ್ಳೋಣ. ಇಲ್ಲಾಂದ್ರೆ ನಾವು ಹೊರಗಡೆ ಪ್ರಪಂಚದಲ್ಲಿ ನಮಗೆ ಇದ್ರ ಬಗ್ಗೆ ಯಾರು ಹೇಳಲ್ಲ. ಸೊ ಭಕ್ತರ ಸಂಘದಲ್ಲಿ ಮಾತ್ರ ನಮಗೆ ಆಧ್ಯಾತ್ಮಿಕದ ಬಗ್ಗೆ ತಿಳ್ಕೊಳಕ್ಕೆ ಉತ್ಸಾಹ ಬರುತ್ತೆ. ಅದ ನಂತರ ಭಜನ ಕ್ರಿಯಾ ಅಂತ ಹೇಳಿದ್ರೆ ಓದುವಂಥದ್ದು, ಪುಸ್ತಕಗಳನ್ನ ಓದುವಂಥದ್ದು ಹಾಗೂ ಕೀರ್ತನೆ ಮಾಡುವಂಥದ್ದು ಇರ್ಬೋದು, ಇದೆಲ್ಲ. ಅದಾದ ಮೇಲೆ ಅನರ್ಥ ನಿವೃತ್ತಿ ಆಗುತ್ತೆ. ಅನರ್ಥ ನಿವೃತ್ತಿ ಅಂದ್ರೆ ಎಲ್ಲ ಕಾಮ, ಕ್ರೋಧ, ಮೋಹ, ಮದ, ಇದು ಮತ್ಸರ್ಯ, ಎಲ್ಲವೂ ಭಯ, ಇವೆಲ್ಲವೂ ಹೋಗ್ತಾ ಬರುವಂತದ್ದು ನಮ್ಮಿಂದ. ಅಂದ್ರೆ ಹೃದಯದಲ್ಲಿ ಇರೋ ಕಲ್ಮಶಗಳೆಲ್ಲ ಹೋಗಿ ಪ್ಯೂರಿಫೈ ಆಗ್ತಾ ಬರುವಂತದ್ದು. ಸೊ ಅದಕ್ಕೆ ನಾವು ಚಾಂಟಿಂಗ್ ಮಾಡುವ. ಸೊ ಇಲ್ಲಿ ಹೇಳುವಂತದ್ದು ಏನಂದ್ರೆ, ನಾವು ಯಾವಾಗ ಹೈಯರ್ ಟೇಸ್ಟ್ ಕೊಡ್ತೀವಿ ನಮ್ಮ ಆತ್ಮಕ್ಕೆ, ಬೇರೆದೆಲ್ಲ ಆಟೋಮೆಟಿಕ್ ಆಗಿ ಅದು ಹೋಗುತ್ತೆ ಅಂತ ಹೇಳಿ. ಸೊ ಇದು 8 ರೀತಿಯ ಫಾಲ್ ಡೌನ್ ಅಂತ ಹೇಳಿ, ಒಬ್ಬ ಮನುಷ್ಯ ಹೇಗೆ ಪತನಗೊಳ್ತಾನೆ ಅಂತ ಹೇಳಿ 8 ರೀತಿಯಲ್ಲಿ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ಥೋ ಉಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಇಂತಹ ಆಸಕ್ತಿಯಿಂದ ಕಾಮ ಉಂಟಾಗುತ್ತದೆ, ಕಾಮದಿಂದ ಕ್ರೋಧ ಉಂಟಾಗುತ್ತದೆ. ನೆಕ್ಸ್ಟ್ ಒಂದಿದೆ, ಅದಾದ್ಮೇಲೆ ಹೇಳ್ತೀನಿ. ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೂಹವು ಉಂಟಾಗುತ್ತದೆ, ಸಮೂಹದಿಂದ ಸ್ಮೃತಿಯು ಭ್ರಮೆಯು ಉಂಟಾಗುತ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ, ಬುದ್ಧಿನಾಶವಾಗಿ ಮನುಷ್ಯ ಮತ್ತೆ ಐಹಿಕ ಪ್ರಪಂಚದಲ್ಲಿ ಮುಳುಗಿ ಹೋಗ್ತಾನೆ. ಸೊ ಈಗ ನಾವು ಇದರಿಂದ ಇಲ್ಲಿ ತಿಳ್ಕೊಬಹುದು ಈ ಒಂದು ಗ್ರಾಫ್ ಅಲ್ಲಿ, ಅಂದ್ರೆ ಮನುಷ್ಯ ಹೇಗೆ ಪತನಗೊಳ್ತಾನೆ ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು, ಈಗ ನಾವು ಹೊರಗಡೆ ನೋಡ್ತೀವಿ, ಯಾವುದೇ ಒಂದು ಕ್ರೈಮ್ ಆಗುವಂಥದ್ದು, ಒಬ್ಬ ಕೊಲೆಗಾರ ಹೇಗೆ ಕೊಲೆಗಾರ ಆಗ್ತಾನೆ, ಅವನು ಮೊದ್ಲಿಗೆ ಕೊಲೆಗಾರ ಆಗಲ್ಲ, ಹಂತವಾಗಿ ಆಗುವಂಥದ್ದು. ಮೊದ್ಲಿಗೆ ಏನಾಗುತ್ತೆ, ಇಂದ್ರಿಯ ವಸ್ತು, ಅಥವಾ ಒಬ್ಬ ಕುಡಿಯೋ ಚಟ ಅಂತ ತಗೊಂಡು, ಕುಡಿಯೋ ಚಟ ಒಬ್ರಿಗೆ ಶುರುವಾಗುವಂಥದ್ದು ಹೇಗೆ, ಮೊದ್ಲಿಗೆ ಆಸಕ್ತಿ ಬರುವಂಥದ್ದು, ಇಂದ್ರಿಯ ವಸ್ತುವಲ್ಲಿ ಆಸಕ್ತಿ ಹೆಚ್ಚಾದಾಗ ಏನಾಗುತ್ತೆ, ಅದು ಕಾಮ ಆಗುವಂಥದ್ದು. ಸೊ ಕಾಮ ಜಾಸ್ತಿಯಾಗಿ ಅದು ಸಿಗದೆ ಇದ್ದಾಗ ಅದು ಕೋಪಕ್ಕೆ ಕನ್ವರ್ಟ್ ಆಗುವಂಥದ್ದು, ಕಾಮ ಕ್ರೋಧ ಆಗುವಂಥದ್ದು. ಕ್ರೋಧದಿಂದ ಏನಾಗುವಂಥದ್ದು, ಮನುಷ್ಯ ಭ್ರಮೆಗೆ ಒಳಗಾಗುವಂಥದ್ದು. ಭ್ರಮೆಗೆ ಒಳಗಾದಾಗ ಏನಾಗುತ್ತೆ, ಅವನಿಗೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ವಿಮರ್ಶೆ ಮಾಡೋದನ್ನ ಕಳ್ಕೊಳ್ತಾನೆ. ಸೊ ಆ ಭ್ರಮೆಗೆ ಒಳಗಾದಾಗ ಅವನು ಸ್ಮರಣೆ ಕಳೆದುಕೊಳ್ತಾನೆ. ಸ್ಮರಣೆ ಹೋದಾಗ ಏನಾಗುತ್ತೆ, ಮನುಷ್ಯನಿಗೆ ಬುದ್ಧಿನಾಶ ಆದ್ರೆ ಏನಾಗುತ್ತೆ,
ಪತನ. ಸೊ ನೋಡಿ, ತುಂಬಾ ಇಂಪಾರ್ಟೆಂಟ್ ಈ ಶ್ಲೋಕ. ಇದರಲ್ಲಿ ನಮ್ಗೆ ತುಂಬಾ ಕಲಿಯುವಂತದ್ದಿದೆ. ನಾವು ಯಾವುದೇ ಒಂದಂದ್ರೆ ನಾವು ಬೇಡದ ಚಟಗಳಿಗೆ ಹೇಗೆ ಹೋಗ್ತೀವಿ ಅನ್ನೋದು ಸಹ ಇದ್ರಲ್ಲೇ ಇದೆ. ಎಲ್ಲ ಸ್ಟಾರ್ಟ್ ಆಗುವಂತದ್ದು ನಮ್ಮ ಮೊದಲು ಆಸಕ್ತಿಯಿಂದಾಗಿ. ಒಂದು ವಸ್ತು ಇರುತ್ತೆ, ಅದರ ಮೇಲೆ ಒಂದು ಆಸಕ್ತಿ ಬರುವಂತದ್ದು ಅಲ್ವಾ. ಆಸಕ್ತಿಯಿಂದ ಅದು ಕಾಮ ಅದು ಯಾವಾಗ ಫುಲ್ಫಿಲ್ ಆಗಲ್ಲ ಆಗ ಅದು ಕ್ರೋಧಕ್ಕೆ ಕನ್ವರ್ಟ್ ಆಗುತ್ತೆ. ಕ್ರೋಧದಿಂದ ಭ್ರಮೆಯಿಂದ ಸ್ಮೃತಿ ವಿಸ್ಮಯ. ಸೊ ಅದರಿಂದ ಪತನ ಆಗುವಂಥದ್ದು, ಬುದ್ಧಿನಾಶ ಹಾಗೂ ಪತನ. ಸೊ ಅಧ್ಯಾಯದ ಸಾರಾಂಶ: ಅರ್ಜುನನ ಆಕ್ಷೇಪಣೆಗೆ ಕೃಷ್ಣನ ಪರಿಹಾರ. ಸಹಾನುಭೂತಿ, ನಾವು ದೇಹವಲ್ಲ ಕೃಷ್ಣ ಹೇಳುವಂಥದ್ದು. ಸಂತೋಷವಿಲ್ಲ ಅಂತ ಅರ್ಜುನ ಹೇಳ್ತಾನೆ. ಸೊ ಇಲ್ಲಿ ಕೃಷ್ಣ ಹೇಳುವಂಥದ್ದು ಸ್ವರ್ಗ ಅಥವಾ ರಾಜ್ಯ. ಪಾಪ ಚಟುವಟಿಕೆಗಳ ಭಯ, ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ಕುಟುಂಬ ಸಂಪ್ರದಾಯದ ನಾಶ, ವರ್ಣಶಂಕರನ್ನು ತಡೆಯಲು ಆದರ್ಶಪ್ರಾಯರಾಗಿರಿ. ಅಂದ್ರೆ ಈಗ ನಾವಲ್ಲಿ ಒಂದು ತಂದೆ ಮಗುವನ್ನ ಹೇಗೆ ಆಧ್ಯಾತ್ಮಿಕ ಇದರಲ್ಲಿ ತಗೊಂಡು ಹೋಗ್ತಾ ಇದ್ರು ಅಲ್ವಾ. ಅಂದ್ರೆ ವರ್ಣಶಂಕರ ಅಂತ ಹೇಳಿದ್ರೆ ಯಾವುದೇ ಒಂದು ಈ ವೇದದಲ್ಲಿ ನಂಬಿಕೆ ಆಗಲಿ, ದೇವರಲ್ಲಿ ನಂಬಿಕೆ ಇಲ್ಲದೆ ಇರೋಂಥವ್ರು, ಅಂತವರನ್ನ ಶಂಕರ ಅಂತ ಹೇಳುವಂಥವ್ರು. ಸೊ ನಿರ್ಣಯ, ಸೊ ನನಗೆ ನಿರ್ಣಯ ಮಾಡಕ್ಕೆ ಆಗ್ತಾ ಇಲ್ಲ ಅನ್ನುವಾಗ ಅದಕ್ಕೆ ಕೃಷ್ಣ ಹೇಳುವಂಥದ್ದು ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡಿ. ಸೊ ಎಲ್ಲ ಒಂದು 5 ಪ್ರಶ್ನೆಗಳಿಗೆ ಭಗವಂತ ಇದರಲ್ಲಿ ಉತ್ತರ ಕೊಡುವಂಥದ್ದು. ಧನ್ಯವಾದ. ಸೊ ಪ್ರಶ್ನೆ ಇದ್ದಲ್ಲಿ ಕೇಳ್ಬೋದು, ಹ್ಯಾಂಡ್ ರೈಸ್ ಮಾಡಿ. ಪಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ. ಹರೇ ಕೃಷ್ಣ. ಓಕೆ, ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ, ಹೇಳಿ ಮಾತಾ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇವತ್ತು 3 ಗಂಟೆಗೆ ಇದೇ ಲಿಂಕ್ ಬಳಸಿ ಅಟೆಂಡ್ ಮಾಡೋಣ ಕ್ಲಾಸ್ ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಓ, 3 ಗಂಟೆಗೆ ಇದೆಲ್ಲ ಮಾತಾಜಿ, ಲಿಂಕ್ ಬೇರೆ. ನೀವದು ನೀವು ಅಡ್ಮಿನ್ ಅವ್ರ ಹತ್ರ ಕೇಳಿ, ಅವ್ರು ನಿಮಗೆ ಕೊಡ್ತಾರೆ. ಹೌದಾ? ಓಕೆ ಓಕೆ ಮಾತಾಜಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಭಾಗ್ಯಶ್ರೀ ಮಾತಾಜಿ. ಎಸ್ ಮಾತಾಜಿ, ಹರೇ ಕೃಷ್ಣ, ಹೇಳಿ. ನಂದು ರಿಜಿಸ್ಟ್ರೇಷನ್ ತಗೊಳ್ತಾ ಇಲ್ಲ. ಆಲ್ರೆಡಿ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ತಗೊಳ್ತಾ ಇದೆ. ನಿನ್ನೆ ಹೇಳಿದ್ರ ನೀವು? ಹೌದು. ನೀವದು ಏನ್ ಆ ಸ್ಕ್ರೀನ್ ಶಾಟ್ ನ ಇವ್ರ ಅಡ್ಮಿನ್ ಅಲ್ಲಿ ಶೇರ್ ಮಾಡಿ, ಅವರು ಚೆಕ್ ಮಾಡಿ ಹೇಳ್ತಾರೆ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಬೇರೆ ಯಾವ್ದಾದ್ರು ಅಧ್ಯಾಯ ಅರ್ಥ ಆಯ್ತಾ ಇವತ್ತಿಂದು? ಕ್ಲಿಯರ್ ಇತ್ತಾ? ಅರ್ಥ ಆಯ್ತು. ಅನ್ಮ್ಯೂಟ್ ಮಾಡ್ತೀನಿ ಎಲ್ಲಾರ್ನು. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಅಧ್ಯಾಯ ಅರ್ಥ ಆಯ್ತಾ ಎಲ್ಲರಿಗೂ? ಆಯ್ತು ಮಾತಾಜಿ. ಓಕೆ, ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಓಪನ್ ಅನ್ಮ್ಯೂಟ್ ಇದೆ, ಯಾರು ಬೇಕಾದ್ರೂ ಕೇಳಿ. ದಿವ್ಯಾ, ದಿಂಪಿ, ಏನಾದ್ರು ಪ್ರಶ್ನೆ ಇದೆಯಾ ಮಾತಾಜಿ? ಹರೇ ಕೃಷ್ಣ. ಮ್ಯಾಮ್, ಅವಾಗ್ಲೇ ನೀವ್ ಹೇಳಿದ್ರಿ ಹಾರ್ಟ್ ಅಲ್ಲಿ ಇರ್ತಾನೆ ದೇವ್ರು, ಅಂದ್ರೆ ಆತ್ಮ ಅಂತ ಹೇಳಿದ್ರಿ. ನನ್ಗಿರೋ ಕ್ವೆಶ್ಚನ್ ಇಷ್ಟ, ಅದನ್ನೇನು ನಾನು ಅಗೇನೆಸ್ಟ್ ಮಾಡ್ತಾ ಇಲ್ಲ, ಏನು ಕ್ವೆಶ್ಚನ್ ರೈಸ್ ಮಾಡ್ತಾ ಇಲ್ಲ. ಐಬ್ರೋಸ್ ಮಧ್ಯ ಥರ್ಡ್ ಐ ಇದೆ ಅಂತ ಎಲ್ಲ ಹೇಳ್ತಾರೆ. ಸೊ ಅಲ್ಲಿ ನೀವೇನ್ ಅವಾಗ್ಲೇ ಹೇಳಿದ್ರಲ್ಲ, ಬ್ರಹ್ಮನ್ ಅಂತ, ಅಂದ್ರೆ ಬೆಳಕಿನ ರೂಪದಲ್ಲಿ ಕಾಣ್ತಾನೆ ಅಂತ. ಸೊ ನಾವಲ್ಲಿ ಒಂದೊಂದ್ಸರಿ ಮೆಡಿಟೇಷನ್ ಮಾಡುವಾಗೆಲ್ಲ ಅದೇ ಬೆಳಕು ಕರೆಕ್ಟ್ ಆಗಿ ಐಬ್ರೋಸ್ ಮಧ್ಯನೇ ಕಾಣ್ತಾ ಇರುತ್ತಲ್ಲ. ಆಮೇಲೆ ನಾಮ ಇಡೋದಾಗ್ಲಿ, ಕುಂಕುಮ ಇಡೋದಾಗ್ಲಿ ಎಲ್ಲ ಹಣೆಗೆ ಇಡ್ತೀವಲ್ಲ. ಅಲ್ಲ, ನಾವು ಶಾಸ್ತ್ರದಲ್ಲಿ ಏನಿದೆ ಅದನ್ನ ತಗೊಳ್ಬೇಕು. ಇಲ್ಲಾಂದ್ರೆ ಭಗವಂತನೇ ಹೇಳಿರುವಂತದ್ದು ನಾನು ಹೃದಯದಲ್ಲಿ ಇದ್ದೇನೆ ಅಂತ ಹೇಳ್ಬಿಟ್ಟು. ಹಾಗೂ ಕೃಷ್ಣನ ಈಗ ಬೆಳಕು ಅಂದ್ರೆ ಏನಲ್ಲ, ಅದು ಕೃಷ್ಣನ ಬಾಡಿಯಿಂದ ಬರುವಂತ ಒಂದು ಇದು ಪ್ರಕಾಶ ಏನಿದೆ, ದೇವರ ಒಂದು ದೇಹದಿಂದ ಬರುವಂತ ಪ್ರಕಾಶವೇ ಬ್ರಹ್ಮನ್ ಅಂತ ಹೇಳಿ. ಬ್ರಹ್ಮನ್ ಅಂತ ಹೇಳಿದ್ರೆ ಬೇರೆ ಅಲ್ಲ. ಈಗ ನಾವು ಹೇಗೆ ಸೂರ್ಯನ ಕಿರಣನು ಬೇರೆ ಅಂತ ಹೇಳ್ತೀವ? ಇಲ್ಲ. ಸೊ ಸೂರ್ಯನಿಂದನೇ ಸೂರ್ಯ ಕಿರಣ ಬರುವುದು. ಹಾಗೆ ದೇವರಿಂದ ಬರುವಂತದ್ದು ಅದು ಪ್ರಕಾಶ, ಬ್ರಹ್ಮನ್ ಅಂತ ಹೇಳಿದ್ರೆ ಅದು ದೇವರಿಂದಲೇ ಬರುವಂತದ್ದು, ಸಪರೇಟ್ ಅಲ್ಲ. ಹರೇ ಕೃಷ್ಣ. ದೀಪಕ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ.
ಕೃಷ್ಣ. ಮಾತಾಜಿ ನಮ್ ಮನಿಯೊಳಗ್ ಕುಂತ ಭಗವದ್ಗೀತಾ ಕೇಳೋದ್ರಿಂದ ಬಹಳ ಖುಷಿ ಅನ್ಸಾತ್ರಿ. ನಾವು ಕೇಳ್ಬೇಕಂದ್ರ ಇಸ್ಕಾನ್ ಟೆಂಪಲ್ ಹೋಗ್ಬೇಕಾಯ್ತ್ರಿ, ನಮ್ಗ್ ಹೋಗಾಕ್ ಟೈಮ್ ಸಿಗೋದಿಲ್ಲ. ನಮ್ಗ ಬಹಳ ಖುಷಿ ಅನ್ಸಾತ್ರಿ ನಿಜವಾಗ್ಲು. ಹೌದು, ಧನ್ಯವಾದ ಮಾತಾಜಿ. ಎಲ್ಲರೂ ವಿಡಿಯೋ ಆನ್ ಮಾಡ್ಬೋದು. ವಿಡಿಯೋ ಆನ್ ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ರಾಘವೇಂದ್ರ ಪ್ರಭುಜಿ, ಹರೇ ಕೃಷ್ಣ. ಹೇಳಿ ಪ್ರಶ್ನೆ ಏನು? ನೀವು ಅನ್ಮ್ಯೂಟ್ ಮಾಡಿ. ಒಂದ್ ನಿಮಿಷ. ಮೇಡಮ್ ಇದು ಹೇಳಿ. ಹರೇ ಕೃಷ್ಣ ಮಂತ್ರ ಜಪಿಸುವಾಗ ಹೇಳಿ. ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ಹರೇ ಕೃಷ್ಣ ವಾಯ್ಸ್ ಬರ್ತಾ ಇಲ್ಲ. ಪ್ರಭುಜಿ ನಿಮ್ ವಾಯ್ಸ್ ಕೇಳ್ತಾ ಇಲ್ಲ. ಚೆಕ್ ಮಾಡಿ, ನಿಮ್ದು ಆಡಿಯೋ ಚೆಕ್ ಮಾಡಿ, ಕೇಳಿಸ್ತಾ ಇಲ್ಲ. ಚಾಟ್ ಅಲ್ಲಿ ಹಾಕಿ. ಇಲ್ಲಾಂದ್ರೆ ಇನ್ನೊಂದ್ಸತಿ ಲಾಗಿನ್ ಮಾಡಿ. ಕೇಳ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳ್ತಾ ಇದೆ. ಕೇಳ್ತಿದೆ. ಅದ್ರಲ್ಲಿ ಕೃಷ್ಣ ಅಂತ ಇರ್ತದೆ. ಹರೇ ಕೃಷ್ಣ ಜಪಿಸುವ ಮೇಡಮ್ ಇದು ಹರೇ ಕೃಷ್ಣ ಮಹಾಮಂತ್ರ ಅಲ್ಲಿ ಹಿಂದಿಯಲ್ಲಿ ಬರೆಯುವಾಗ ಕೃಷ್ಣ ಬರೀತಾರೆ, ಆದ್ರೆ ಇಂಗ್ಲಿಷ್ ನಲ್ಲಿ ಬರೆಯುವಾಗ ಕೃಷ್ಣ ಬರೀತಾರೆ, ಬರೀತಾರೆ. ಅದ್ರಲ್ಲಿ ಜಪ ಮಾಡುವಾಗ ಕೃಷ್ಣ ಅಂತ ಮಾಡೋದಾ ಕೃಷ್ಣ ಅಂತ ಮಾಡೋದು? ಹರೇ ಕೃಷ್ಣ ಮಹಾಮಂತ್ರ ಅದ್ರಲ್ಲಿ ಹಿಂದಿಯಲ್ಲಿ ಬರೆಯುವಾಗ ಕೃಷ್ಣ 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 ಎರಡು ಹೇಳಿ ತೊಂದ್ರೆ ಇಲ್ಲ. ಕೃಷ್ಣ ಅಂತ ಹೇಳ. KRI ಕೃಷ್ಣ. ಓಕೆ ಮೇಡಮ್, ಅಷ್ಟೇ. ಥ್ಯಾಂಕ್ ಯು. ಎಸ್, ಬೇರೆ ಯಾರ್ದಾರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಪ್ರಶ್ನೆ ಇದ್ದಲ್ಲಿ ಅನ್ಮ್ಯೂಟ್ ಮಾಡಿ. ಯಾರ್ದಿಲ್ವಾ? ಹಾಗಿದ್ರೆ ಮುಕ್ತಾಯ ಮಾಡೋಣ. ಪ್ರಶ್ನೆ ಇದ್ರೆ ಕೇಳಿ, ಇಲ್ಲಾಂದ್ರೆ ಮುಕ್ತಾಯ ಮಾಡಿ. ಓಕೆ, ಧನ್ಯವಾದ. ಹಾಗಿದ್ರೆ ಪ್ರಶ್ನೆ ಇಲ್ಲ ಅಂತ ಹೇಳಿದ್ರೆ ಮುಕ್ತಾಯ ಮಾಡೋಣ. ಸರಿ, ಹರೇ ಕೃಷ್ಣ ಎಲ್ಲರೂ ಒಟ್ಟಿಗೆ ಹೇಳೋಣ. ಅಟ್ಲೀಸ್ಟ್ ಅನ್ಮ್ಯೂಟ್ ಮಾಡಿ ಎಲ್ಲರೂ. ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ಕೃಷ್ಣ ಕೃಷ್ಣ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ರಾಮ ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಹರೇ ರಾಮ ಹರೇ ಕೃಷ್ಣ ರಾಮ ಹರೇ ಹರೇ ಧನ್ಯವಾದ ಎಲ್ಲರಿಗೂ. ಹರೇ ಕೃಷ್ಣ. ರಾಮ ಹರೇ ಹರೇ. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ, ಧನ್ಯವಾದಮ್ಮ ಎಲ್ಲರಿಗೂ. ಥ್ಯಾಂಕ್ ಯು. ಹರೇ ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ನಾಳೆ ಜಾಯಿನ್ ಆಗಿ ಜಪಕ್ಕೆ ಎಲ್ಲರೂ 4 ಗಂಟೆ.